ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಾವು ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ತಾ ಇರುವಂತದ್ದು ನಿನ್ನೆ ನಡೆದಂತ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಸಂಚಲನವನ್ನ ಹುಟ್ಟು ಹಾಕಿದೆ. ಯಾಕಂತ ಹೇಳಿದ್ರೆ ನಿನ್ನೆ ದೇವರಾಜ ಅರಸು ಅವರ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ಮೂಲ ಕಾಂಗ್ರೆಸ್ಸಿಗರು ಸೇರಿ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಟಾರ್ಗೆಟ್ ಆದ್ರು ಅನ್ನುವಂತ ಒಂದು ಅನುಮಾನ ಎಲ್ಲರನ್ನ ಕಾಡ್ತಾ ಇರುವಂತದ್ದು. ಸ್ವತಃ ಮಾಜಿ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರೇ ಮಾತನಾಡಿದ್ರು. ಅಹಂ ಬ್ರಹ್ಮಾಸ್ಮಿ ಅನ್ನೋ ರೀತಿಯಲ್ಲಿ ಕೆಲವರು ವರ್ತನೆಯನ್ನ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರೆ, ಅದರ ಜೊತೆಗೆ ರಾಜಶೇಖರ್ ಅವರು ಮಾತಾಡಿದ್ರು, ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮಾತನಾಡಿದ್ರು. ಪರೋಕ್ಷವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿದ ರೀತಿಯಲ್ಲಿ ಆ ಮಾತುಗಳಿತ್ತು. ಅದಕ್ಕೆ ಸಿಎಂ ಅವರು ಮೈಸೂರಿನಲ್ಲೂ ತಿರುಗೇಟನ್ನು ಕೂಡ ಕೊಟ್ಟರು. ಅನಂತರ ನಾವು ಇವತ್ತಿನ ಬೆಳವಣಿಗೆಯನ್ನು ಗಮನಿಸೋದಾದ್ರೂ ಕೂಡ ಸಿಎಂ ಹೇಳ್ತಾ ಇದ್ದಾರೆ, ಅದು ನನಗಲ್ಲ ಹೇಳಿದ್ದು, ಅದು ನರೇಂದ್ರ ಮೋದಿ ಅವರಿಗೂ ಆಗಿರಬಹುದು ಅಥವಾ ಇನ್ನು ಯಾರಿಗೋ ಬೇರೆಯವರಿಗೂ ಆಗಿರಬಹುದು ಅನ್ನುವಂತ ಮಾತನ್ನು ಸ್ವತಃ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಸೊ ಇಲ್ಲಿ ನಾವು ಮಾತಾಡಬೇಕಾದಂತದ್ದು, ಯಾಕೆ ಹೀಗೆ ಆಗಿದೆ? ಕಾಂಗ್ರೆಸ್ನ ಹಿರಿಯ ನಾಯಕರು, ಮೂಲ ಕಾಂಗ್ರೆಸ್ಸಿಗರು ಸಿಎಂ ಅವರ ಕಾರ್ಯವೈಖರಿಯ ಬಗ್ಗೆ ಮುನಿಸಿಕೊಂಡಿದ್ದಾರಾ ಅಥವಾ ಅಸಮಾಧಾನಗೊಂಡಿದ್ದಾರಾ? ಈ ವಿಚಾರ ಚರ್ಚೆ ಆಗಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಒಬ್ಬರು ಕಾಂಗ್ರೆಸ್ನ ಕಡೆಯಿಂದ ಮಹಾಬಲ್ ಮಾರ್ಲಾ ಅವರು ನಮ್ಮನ್ನ ಸೇರ್ಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಹಿರಿಯ ಪತ್ರಕರ್ತ ಚಿದಂಬರ ಬೈಕಂಪಾಡಿ ಅವರು ಕೂಡ ನಮ್ಮನ್ನ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಮಾತಾಡಿಸಬೇಕು. ಎಲ್ಲೋ ಒಂದು ಕಡೆಯಲ್ಲಿ ಮತ್ತೊಂದು ಬಿಜೆಪಿ ಆಗ್ತಾ ಇದೆಯಾ ಅನ್ನುವಂತ ಒಂದು ಲಕ್ಷಣ ಕಾಣಿಸ್ತಾ ಇದೆ. ಇಲ್ಲಪ್ಪ, ಹಾಗೆ ಏನು ಅಂತ ಸಂದರ್ಭಗಳಲ್ಲಿ ಇಲ್ಲ. ಎಂತ ಹೇಳಿದ್ರೆ, ಒಬ್ಬರು ತನ್ನದ ಅಭಿಪ್ರಾಯವನ್ನು ಮಂಡನೆ ಮಾಡುವಾಗ ಯಾವುದೇ ಸಂದರ್ಭದಲ್ಲಿ, ನಿನ್ನೆ ದೇವರಾಜ ಅರಸುರವರ ಜನ್ಮದಿನಾಚರಣೆಯ ವ್ಯವಸ್ಥೆಯ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಪ್ರತಿಯೊಂದು ಶಬ್ದದಲ್ಲೂ ಒಂದು ಅರ್ಥ ಬರ್ತದೆ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿಯಲ್ಲಿ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ, ಮಾಧ್ಯಮದವರು ಯಾವಾಗಲೂ ಪಾಸಿಟಿವ್ ಆಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ರೀತಿಯ ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಅದನ್ನು ನೆಗೆಟಿವ್ ಆಗಿ ಅರ್ಥ ಮಾಡಿಕೊಂಡ್ರೆ, ಅದೇ ಸಿದ್ದರಾಮಯ್ಯರ ಇವತ್ತು ನಮ್ಮ ದೇವರಾಜ ಅರಸರ ಜನ್ಮ ದಿನಾಚರಣೆ ಅಂತ ಆದ್ರೆ ದೇವರಾಜ ಅರಸು ಅವರ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾಡಿರುವಂತಹ ಭೂ ಸುಧಾರಣೆ ಆಗಿರ್ಬೋದು, ಉಳಿದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಕೆಲವರು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಿದ್ದಾರೆ, ನಾನೇ ದೊಡ್ಡವನು ಅಥವಾ ನನಗೆ ತಿಳಿದಿದೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಕೆಲವರು. ಎಸ್.ಎಂ. ಕೃಷ್ಣ ಅವರು ಹೇಳಿದ್ರು, ಬಿ.ಕೆ. ಹರಿಪ್ರಸಾದ್ ಅವರು ಹೇಳ್ತಾರೆ, ದೇವರಾಜ ಅರಸು ಇದ್ದಾಗ ಕಾರ್ಯಕರ್ತರ ಬಗ್ಗೆ ಅವರಿಗೆ ಒಲವಿತ್ತು, ಕಾರ್ಯಕರ್ತರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಮತ್ತು ಅವರು ಜಾತಿವಾದಿ ಆಗಿರ್ಲಿಲ್ಲ. ಈಗಿನ ಕೆಲ ನಾಯಕರು ಜಾತಿವಾದಿ ಆಗಿದ್ದಾರೆ. ಇದರದೆಲ್ಲ ಅರ್ಥ ಏನು? ನಾನು ಸ್ಪಷ್ಟವಾಗಿ ಮೊದಲಿದಕ್ಕೆ ಹೇಳುವಾಗ, ನಿನ್ನೆ ಕಾರ್ಯಕ್ರಮದ ದೇವರಾಜ ಅರಸುವರ ಜನ್ಮ ದಿನಾಚರಣೆ, ಅವರೊಬ್ಬರು ಹಿಂದುಳಿದ ವರ್ಗದ ಮುಖಂಡರಾಗಿದ್ದುಕೊಂಡು ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಈ ದೇಶದಲ್ಲಿ ಬಂದಂಥ 20ನೇ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದು ಬಡತನದಲ್ಲಿರುವಂಥ ಹಿಂದುಳಿದ ವರ್ಗದವರಿಗೆ ಅವರು ಮಾಡಿದಂಥ ಸಾಧನೆಯಿಂದ ಇವತ್ತು ಬಲಿಷ್ಠರಾಗಲಿಕ್ಕೆ ಸಾಧ್ಯ ಆಗಿದೆ. ಅಂದಿನ ದಿನದಲ್ಲಿ ಅಂಥ ರಾಜಕೀಯದ ಮಾಡಿದಂಥ ದೇವರಾಜ ಅರಸುರವರನ್ನು ಹೋಲಿಕೆ ಮಾಡಿಕೊಂಡು ಆ ಸಂದರ್ಭದ ದೇವರಾಜ ಅರಸುವರ ಆಡಳಿತ ವೈಖರಿ ಅವರ ಜನ್ಮದಿನದಲ್ಲಿ ಹೇಳುವಾಗ, ಪ್ರಸ್ತುತ ವ್ಯವಸ್ಥೆಯಲ್ಲಿ ಅದನ್ನು ಬಿಟ್ಟು ಬದಲಾವಣೆ ಬರುವಂಥ ಮನೋಭಾವನೆ ಇರುವ ರಾಜಕೀಯ ಮುಖಂಡರುಗಳು ಇದ್ದಾರೆ ಅಂತ ಹೇಳುವುದು ತಪ್ಪಲ್ಲ. ಸೊ ರಾಜ್ಯಕ್ಕೆ ಸೀಮಿತವಾಗಿ ಮಾತಾಡೋದಾದ್ರೆ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ. ಈಗ ಮುಖ್ಯಮಂತ್ರಿ ಆಗಿರುವಂತವರು ಸಿಎಂ ಸಿದ್ದರಾಮಯ್ಯ. ಅವ್ರು ಮಾತಾಡಿದ್ರೆ ನಾವು ಸಹಜವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾದಂತದ್ದು ಈಗಿನ ಕಾರ್ಯವೈಖರಿಯ ಬಗ್ಗೆ, ಈಗಿನ ರಾಜಕೀಯದ ನಾಯಕತ್ವದ ಬಗ್ಗೆ. ಸಿದ್ದರಾಮಯ್ಯ ಒಬ್ಬರೇ ಮುಖ್ಯಮಂತ್ರಿ ಹೇಳಿದ್ದು ಮುಖ್ಯಮಂತ್ರಿಗೆ ತಾಗಬೇಕು ಅಂತಿಲ್ಲ, ನನಗೂ ತಾಗಬಹುದು. ನನ್ನ ಏನು ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಕಂಡು ಬಂದರೆ ಒಬ್ಬರು ಹೇಳಿದ್ದು ನನಗೂ ತಾಗ್ತದೆ. ಯಾಕೆಂತ ಹೇಳಿದ್ರೆ ಅದು ವ್ಯವಸ್ಥೆ ಆಗಿರ್ತದೆ. ಮತ್ತು ಹಿಂದುಳಿದ ವರ್ಗಗಳಿಗೆ ಹರಿಪ್ರಸಾದ್ ಅವರು ಹೇಳಿದ್ದು ಮಾತು ಸಹ ಅಂದೂ ಸಹ ನಾಯಕರು ಅಧಿಕಾರ ಬರುವವರೆಗೆ ಸಮಾನತೆಯನ್ನು ಮಾತಾಡ್ತಾರೆ, ಅಧಿಕಾರ ಸಿಕ್ಕ ಕೂಡಲೇ ಜಾತಿವಾದಿಗಳ ಆ ಸಂದರ್ಭದಲ್ಲಿದ್ದಂಥ ನಮ್ಮ ಚಿದಂಬರ ಬೈಕಂಪಾಡಿ ಇರ್ಬೋದು, ದೇವರಾಜ ಅರಸುರನ್ನೂ ಸಹ ಈ ರಾಜ್ಯದ ಜನ ಅವರನ್ನು ಕನ್ಸಿಡರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಅವರು ಹಿಂದುಳಿದ ವರ್ಗದ ಒಂದು ಸಮಾಜವನ್ನು ಮೇಲಕ್ಕೆ ತಂದಂತ ಒಬ್ಬ ಮುಖಂಡ ಅಂತ. ಆದ್ರಿಂದ ಅಂದಿನ ಅವರ ಹೋಲಿಕೆಯನ್ನು ಮಾಡಿಕೊಂಡು ಆ ರೀತಿ ಆಗ್ಲಿಲ್ಲ ಅಂತ ಹೇಳ್ಬಹುದು. ಆದ್ರೆ ಪ್ರಶ್ನೆಗಳೇನಂತ ಹೇಳಿದ್ರೆ, ದೇವರಾಜ ಅರಸುಗೆ ಪೂರಕವಾದಂಥದೇ ಪ್ರಶ್ನೆಗಳನ್ನು ಅಲ್ಲಿ ಹೇಳಿದ್ದು. ಈಗ ಅವರಿಗೆ ವಿರುದ್ಧವಾಗಿದ್ದಂತಲ್ಲ, ದೇವರಾಜ ಅರಸುರವರು ಅಂದು ಸೌಮ್ಯವಾದಿಯಾಗಿ ಅವರು ಆ ದಿನದ ರಾಜಕೀಯವೇ ಬೇರೆ.
ಆ ದಿನದ ರಾಜಕೀಯ ಅಂತ ಹೇಳಿದ್ರೆ ನಿನ್ನೆ ಅವರ ಆತ್ಮಚರಿತ್ರೆಯನ್ನು ನೋಡುವಾಗ ಅವರು ನಾಮಿನೇಷನ್ ಅವರಿಗೆ ಕೊಡ್ಲಿಕ್ಕೆ ಅವರ ಹತ್ರ ಒಂದು ಡಿಪಾಸಿಟ್ ಕೊಡ್ಲಿಕ್ಕೆ ಅವರ ಹತ್ರ ಹಣ ಇಲ್ಲ, ಅವರ ಮಿತ್ರ ಓಡಿ ಬಂದು ಕೊಟ್ಟಿದ್ದು. ಅದು ಆ ಸಂದರ್ಭವನ್ನು ಹೋಲಿಸಿ ನಿನ್ನೆ ನಡೆದಂತ ಹಿಂದುಳಿದ ವರ್ಗಗಳ ಕಾರ್ಯಕ್ರಮ ಏನಿತ್ತು, ನಿಮ್ಮ ಹಿಂದುಳಿದ ವರ್ಗ ಸೆಲ್ಲಿನ ಕಾರ್ಯಕ್ರಮ ಕಾಂಗ್ರೆಸ್. ಸೊ ಅಲ್ಲಿ ಹಾಗಾದ್ರೆ ಅದು ಸಿಎಂ ಅವರನ್ನ ಟಾರ್ಗೆಟ್ ಮಾಡಿರುವಂತದ್ದಲ್ಲ. ಈಗ ರಾಜಕೀಯ ವ್ಯವಸ್ಥೆಯನ್ನೇನು ನಾನು ಅಂತ ಹೇಳಿದ್ರೆ ಮುಖಂಡರು ಅಂತ ಹೇಳಿದ್ರೆ ಇವತ್ತು ಒಬ್ರು ಸಿಎಂ ಆಗಿರ್ಬೋದು, ನಿನ್ನೆ ಒಬ್ರು ಆಗಿರ್ಬೋದು, ನಾಳೆ ಇನ್ನೊಬ್ರು ಆಗ್ಬೋದು. ಇವರು ಹಿರಿಯ ತಲೆಮಾರಿನವರು ಯಾವ ರೀತಿ ಎಸ್ ಎಂ ಕೃಷ್ಣ ಹೇಳ್ತಾರೆ ಅಂತ ಒಂದು ಅಡ್ವೈಸ್ ಅಂದ್ರೆ ಎಲ್ಲ ಹಾಗಾದ್ರೆ ಅವರು ಮೈಸೂರಿನಲ್ಲಿ ಸಿಎಂ ಮಾತಾಡಿದ್ರು ಇವತ್ತು ಅಲ್ಲ ನಿನ್ನೆ ಮಾತಾಡಿದ್ರು, ನಿನ್ನೆ ಸಿಎಂ ಅವರು ಮಾತಾಡಿದ್ರು. ನಾಯಕ ಅನ್ನುವಂಥದ್ದು ಮೇಲಿನಿಂದ ನಿರ್ಧಾರ ಆಗುವಂತದ್ದಲ್ಲ, ಜನರ ನಡುವಿನಿಂದ ನಾಯಕ ಆಗಬೇಕು. ಸೊ ಇಲ್ಲಿನವರಿಗೆ ಟಾಂಗು ಕೊಟ್ರು ಅಂತ ನಾವು ಅನ್ಕೊಂಡಿದ್ದೇವೆ. ನೀವೇನು ಹೇಳ್ತೀರಿ ಇದನ್ನ? ಅದು ಇವತ್ತು ಪ್ರಶ್ನೆಗೆ ಹೇಳಿದ್ದನ್ನು ಕೇಳಿದೆ. ನಿನ್ನೆಯ ಪ್ರಶ್ನೆಗೆ ಎಸ್ ಎಂ ಕೃಷ್ಣ ಅವರಿರ್ಬೋದು, ಹರಿಪ್ರಸಾದ್ ಇರ್ಬೋದು, ಬೇರೆ ಯಾರು ಹೇಳಿದ್ದನ್ನು ರಾಜಶೇಖರ್ ಅದನ್ನು ಕೇಳಿದ್ದನ್ನು ಇವತ್ತು ಕೇಳಿದ್ರು ಮಾಧ್ಯಮದವರು. ಕೇಳುವಾಗ ಹೇಳಿದ್ರು ಒಬ್ಬನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಇನ್ನೊಬ್ಬನ ವ್ಯಕ್ತಿತ್ವ ಇರುವುದಿಲ್ಲ. ದೇವರಾಜ ಅರಸುರವರೇ ಆ ಸಂದರ್ಭದಲ್ಲಿ ಅವರು ಒಂದು ಕೇಂದ್ರ ಸರ್ಕಾರ ಮಾಡಿದಂಥ ಒಂದು ಕಾನೂನು ಏನಿದೆ ಅದನ್ನು ಪರಿಪಾಲನೆ ಮಾಡಿ ರಾಜ್ಯದಲ್ಲಿ ತಂದಂಥ ವ್ಯವಸ್ಥೆ ಇತ್ತು. ಅವರು ಆ ಸಂದರ್ಭದಲ್ಲಿ ಮಾಡಿದಂಥ ವ್ಯವಸ್ಥೆಯನ್ನು ರಾಜಕೀಯವಾಗಿ ಈ ಸಂದರ್ಭದಲ್ಲಿ ಅದನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೀವು ಹೇಳ್ತಾ ಇರುವಂತದ್ದು ಸಿಂಪಲ್, ಅದು ಒಂದು ಕಾರ್ಯಕ್ರಮದಲ್ಲಿ ಮಾಡಿರುವಂತ ಭಾಷಣ ಅಷ್ಟೇ. ಎಸ್ ಸರ್, ಅದು ಅಷ್ಟು ಸಿಂಪಲ್ ಅಂತ ಅನ್ಸುತ್ತೆ ನಿಮಗೆ? ನಿನ್ನೆ ಹಿರಿಯ ನಾಯಕರು ಮಾತಾಡಿರುವಂತದ್ದು, ಖರ್ಗೆ ಅವರನ್ನ ಸೇರಿಸಿ, ಆ ನಂತರ ಅದಕ್ಕೆ ಸಿಎಂ ಅವರು ಮಾತಾಡಿರುವಂತದ್ದು ಮೈಸೂರಿನಲ್ಲಿ ಏನೂ ಇಲ್ಲ ಅಂತ ನಾವು ತಿಳ್ಕೊಳ್ಬಹುದಾ? ಇಲ್ಲ, ಆಗಲ್ಲ. ಈಗ ರಾಜಕೀಯ ಮಾರರು ಸಮರ್ಥವಾಗಿ ಅದನ್ನು ಹೇಳಿದ್ದಾರೆ. ಅದಕ್ಕೆ ಪೂರಕ ನಾನು ಹೇಳುವಂಥದ್ದು, ದೇವರಾಜ ಅರಸು ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಇದು ರೇಕಪ್ ಆಗಿರುವಂಥ ಇಶ್ಯೂ. ಆಯಿತಾ? ನಾಯಕತ್ವದ ಪ್ರಶ್ನೆ ಬಂದದ್ದು ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂದರೆ ಎಸ್ ಎಂ ಕೃಷ್ಣ ಹೇಳಿದ ಒಂದು ಶಬ್ದ ಇದೆಯಲ್ಲ, ಅದು ನಾನೇ ಅಂತೇಳುವ ಇದಿದೆಯಲ್ಲ, ಅದು ಬರಬಾರ್ದು, ಇದು ತಪ್ಪು ಅಂತೇಳಿ ಹೇಳಿದ ಒಂದು. ಮತ್ತು ಖರ್ಗೆ ಹೇಳಿದರು ದೇವರಾಜ ಅರಸು ಅವರಿಗೆ ಸಿದ್ದರಾಮಯ್ಯ ಹೋಲಿಸೋದು ಬೇಡ ಅಂತೇಳಿ, ಹೋಲಿಕೆ ಬೇಡ ಅಂತೇಳಿ. ಆಯಿತಾ? ಮತ್ತು ಹರಿಪ್ರಸಾದ್ ಹೇಳಿದರು ಏನು, ಹಿಂದುಳಿದವ್ರಿಗೆ ಅಂದರೆ ಜಾತಿವಾದಿ ಆಗ್ತಾರೆ, ಮತ್ತು ಎಲ್ಲ ಮಾತಾಡ್ತಾರೆ, ಮತ್ತು ಜಾತಿವಾದಿ ಆಗ್ತಾರೆ ಅಂತೇಳಿ. ಮತ್ತು ಎಂ ವಿ ರಾಜಶೇಖರ್ ಹೇಳಿದರು, ಮತ್ತು ಬೇರೆ ಬೇರೆ ಎಲ್ಲ ವ್ಯಾಖ್ಯಾನ ತುಂಬ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಬಟ್ ಇವೆಲ್ಲ ವ್ಯಾಖ್ಯಾನ ಎರಡು ಅದರಲ್ಲಿ ಅರ್ಥ ಇದೆ. ಒಂದು ಮಾರರು ಹೇಳಿದಾಗೆ ನನಗಲ್ಲ ಅವ್ರಿಗೂ ಆಗಿರ್ಬೋದು ಅಂತೇಳಿ ಒಂದು. ಎರಡನೇದು ಈ ಸಂದರ್ಭದಲ್ಲಿ ಅದು ಬೇಕಿತ್ತ ಅಂತ ಹೇಳೋದು. ಈ ಸಂದರ್ಭದಲ್ಲಿ ಅದು ಬೇಕಿತ್ತ ಅಂತ ಹೇಳೋದು. ಆದರೆ ನನ್ನ ದೃಷ್ಟಿಯಲ್ಲಿ ಬಹುಶಃ ದೇವರಾಜ ಅರಸು ಅವರ ಕೊನೆಗಾಲದ ಸಂದರ್ಭ ನೀವು ಇಡೀ ಅವರ ರಾಜಕೀಯ ಬದುಕಿನ ಚಿತ್ರಣವನ್ನು ಗ್ರಹಿಸಿದರೆ, ಓದಿದರೆ, ಬಹುಶಃ ಇದು ನನಗೆ ಬೇಕಾಗಿರಲಿಲ್ಲ, ಇದು ಈ ಸಂದರ್ಭದಲ್ಲಿ ಈ ಮಾತು ಬೇಕಾಗಿರಲಿಲ್ಲ. ಆದರೆ ದೇವರಾಜ ಅರಸು ಅವರ ಕೊನೆಯ ಕ್ಷಣದಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಯಿತು. ಅವರನ್ನು ನಂಬಿದವರು, ಅವರಿಗೆ ಅಧಿಕಾರವನ್ನು ಕೊಟ್ಟವರು, ಅವರನ್ನು ಮೇಲೆ ತಂದವರು, ಅವರನ್ನೇ ದೇವರಾಜ ಅರಸು ಅವರನ್ನು ತುಳಿದರು ಒಂದು. ಅದ್ರ ಜೊತೆಗೆ ಇನ್ನೊಂದು ರೀತಿಯಲ್ಲಿ ದೇವರಾಜ ಅರಸು ಅವರಿಗೆ ಚೂರಿ ಹಾಕಿದವರು ಯಾರು ಅಂತ ಹೇಳಿದ್ರೆ, ಅವರಿಗೆ ಯಾರು ಅಧಿಕಾರ ಕೊಟ್ಟರೋ, ಯಾರು ಅವ್ರ ಅಧಿಕಾರವನ್ನು ಸ್ಥಾಪನೆ ಮಾಡಿದರೋ ಅವರೇ ಚೂರಿ ಹಾಕಿದರು. ಆಯಿತಾ? ಅಂದರೆ ಈಗ ಶತ್ರುಗಳು ಹೊರಗಿನವರಾದರೆ ನಾವು ನೇರವಾಗಿ ನಿಭಾಯಿಸ್ಬೋದು, ಆದರೆ ಆಂತರಿಕ ಶತ್ರುಗಳನ್ನು ನಿಭಾಯಿಸೋದು ಭಾರಿ ಕಷ್ಟ. ಈಗ ನನ್ನ ಮನೇಲಿ 5 ಜನ ಇದ್ದರೆ, ನನಗೆ 5 ಜನ ಶತ್ರುಗಳಿದ್ದರೆ ನನಗೆ ಗೊತ್ತಾಗೋದಿಲ್ಲ. ಅದು ಹೊರಗಿನವ್ರು ನನಗೆ 4 ಜನ ಶತ್ರುಗಳಿದ್ದು ನನಗೆ ಗುರುತಿಸ್ತೇನೆ. ಬಟ್ ದೇವರಾಜ ಅರಸು ಕೂಡ ಮೋಸದ್ದು ಅಲ್ಲೇ. ಅಂದರೆ ಅವರು ತನ್ನ ಮನೆಯೊಳಗಿನ ಶತ್ರುಗಳನ್ನು ನಿಗ್ರಹ ಮಾಡಲಿಕ್ಕೆ ಅವರು ಸಾಧ್ಯ ಆಗಲಿಲ್ಲ, ಆದರೆ ಹೊರಗಿನ ಎಲ್ಲ ಶತ್ರುಗಳನ್ನು ನಿಗ್ರಹ ಮಾಡಿದರು. ಆಯ್ತಲ್ಲ? ಸೊ ಅದೇ ಪರಿಸ್ಥಿತಿ. ಅಂದರೆ ಅದು ಏನೋ ಒಂದು ಕಾಕತಾಳೀಯ ಅಂತ ಹೇಳಿ ಅಂದ್ಕೊಳ್ತೇನೆ. ದೇವರಾಜ ಅರಸು ಅವ್ರ ದುರಂತ ರಾಜಕೀಯ ಬದುಕಿನ ಕೊನೆಯ ಕ್ಷಣಗಳಿಗಿದ್ದು ಅದೇ ದೇವರಾಜ ಅರಸು ಅವರ ಜನ್ಮ ಶತಮಾನ ಸಂದರ್ಭ ಕೂಡ ಪುನರುತ್ಥಾನ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಅದನ್ನು ನೀವು ಪಾಸಿಟಿವ್ ತಗೊಳ್ಳಿ, ನೆಗೆಟಿವ್ ತಗೊಳ್ಳಿ, ಅದು ನನಗೆ ಬಿಟ್ಟದ್ದಲ್ಲ. ಬಟ್ ಅದು ಆಗಬಾರ್ದಿತ್ತು ನಾನು ನಿರೀಕ್ಷೆ ಮಾಡ್ತಾಯಿದ್ದೆ. ನಾನು ಕೂಡ ಅಂದ್ಕೊಂಡಿದ್ದೆ ಏನಂತ ಹೇಳಿದ್ರೆ, ನೀವು ಹೇಳಿದಾಗೆ ದೇವರಾಜ ಅರಸು ಅವರ ಭೂ ಸುಧಾರಣೆ ಇರ್ಬೋದು,
ಉಳುವವನೇ ಹೊಲದೊಡೆಯ, ಮಲ ಹೊರುವ ಪದ್ಧತಿ, ಎಸ್ ಮತ್ತೆ ಮೆಟ್ರಿಕ್ ಪೂರ್ವಂತರ ಇದು ಹಾಸ್ಟೆಲ್ಗಳು. ಸೊ ಇವುಗಳ ಬಗ್ಗೆ ಎಲ್ಲ ಭಾರಿ ಚಿಂತನೆ ಆಗ್ತದೆ. ಬಹುಶಃ ಇದ್ರ ಬಗ್ಗೆ ಒಳ್ಳೆಯ ಚರ್ಚೆ ಆಗ್ತದೆ. ಇನ್ನೂ ಕೂಡ ಪರಿಣಾಮಕಾರಿ ಕಾರ್ಯಕ್ರಮ ಜಾರಿ ಆಗ್ತದೆ ಅಂತ ಹೇಳೋ ಕಲ್ಪನೆ ಇಟ್ಕೊಂಡವನು ನಾನು. ಅಂದರೆ ಇದು ಆಗ್ತದೆ ಅಂತ ಹೇಳುವಾಗ, ಬಟ್ ಅದು ನಿನ್ನೆ ಆ ಇದನ್ನು ರಾಜಕೀಯಕ್ಕೆ ಯೂಸ್ ಆಯ್ತು. ಅದು ಹಾಗೆ ನನಗೂ ಕೂಡ ಬ್ರಹ್ಮನಿರಸನ ಆಯಿತು ಒಂದು. ಬಟ್ ಅದು ರಾಜಕೀಯವಾಗಿ ಎರಡು ಅದೇ ಹೇಳಿದ್ದು, ಒಂದು ರಾಜಕೀಯ ಮತ್ತು ರಾಜಕೀಯೇತರ. ರಾಜಕೀಯ ನೋಡಿದರೆ ನೀವು ಹೇಳಿದಾಗೆ ಇದೇ ಕಾರಣಕ್ಕಾಗಿ ಹೇಳಿದ್ರು ಅವರಿಗೆ ಅಂತೇಳಿ ಹೇಳ್ಬೋದು. ಎಸ್ ಸರ್, ನಾನು ಒಂದು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕಾದಂತ ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ BBMPಗೆ ಎಲೆಕ್ಷನ್ ನಡೀತಾ ಇದೆ. ನಿಮ್ಮ ನಾಯಕರೇ ಒಂದು ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತ ಆದಾಗ ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ ನಿಮ್ಮ ಪಾರ್ಟಿ? ಅದರಲ್ಲೂ SM ಕೃಷ್ಣ ಅವರು ದೊಡ್ಡ ನಾಯಕರು, ಕರ್ನಾಟಕ ಕಂಡಂತ ದೊಡ್ಡ ನಾಯಕರು, ಕಾಂಗ್ರೆಸ್ನ ದೊಡ್ಡ ನಾಯಕರು, ಖರ್ಗೆ ಅವರಾಗಿರ್ಬೋದು, ಹರಿಪ್ರಸಾದ್ ಅವರಾಗಿರ್ಬೋದು, ಇಂಥ ನಾಯಕರು ಪಕ್ಷದ ವೇದಿಕೆಯಲ್ಲಿ ಈ ರೀತಿ ಮಾತಾಡ್ತಾರೆ ಅಂತ ಆದ್ರೆ ಏನ್ ಸಂದೇಶ ಕೊಟ್ಟಾಗ? ಪಕ್ಷದ ವೇದಿಕೆ ಅಂತಲ್ಲ, ಇಲ್ಲಿ ಏನು ಅಂತ ಹೇಳಿದ್ರೆ ನನ್ನ ಒಂದು ಅನಿಸಿಕೆ ಪ್ರಕಾರ, ನಾನು ಒಬ್ಬ ಕಾಂಗ್ರೆಸ್ ಸದಸ್ಯನಾಗಿದ್ದುಕೊಂಡು ಪಕ್ಷ ಒಂದು ಸಿದ್ಧಾಂತದಲ್ಲಿರುವಾಗ ನಮ್ಮ ಹಿಂದಿನ ಹಿರಿಯ ತಲೆಮಾರು, ಈಗ ಚಿದಂಬರಂ ಕಂಪಾಡಿಯವರು ದೇವರಾಜ ಅರಸರ ಬಗ್ಗೆ ಅನೇಕ ಲೇಖನಗಳನ್ನು ಬರೆದು ತಿಳ್ಕೊಳ್ಳಿಕ್ಕೊಳ್ಳವರು. ನನಗೆ ಅಷ್ಟು ಮಾಹಿತಿ ಅನ್ನೋಲ್ಲ. ಆದರೆ ಅವರ 20 ಅಂಶ ಕಾರ್ಯಕ್ರಮ ಈ ದೇಶದಲ್ಲಿ ಮೊದಲ ಬಾರಿಗೆ ಜಾರಿ ತಂದಂಥ ಮುಖ್ಯಮಂತ್ರಿ ಅಂದರೆ ದೇವರಾಜ ಅರಸು ಅಂತ. ಆದ್ದರಿಂದ ಮತ್ತು ಅದರಿಂದ ಮೇಲಕ್ಕೆ ಬಂದವರು ಅಹಿಂದ ವರ್ಗದವರು ಅಂತ ಹೇಳಿದ್ರೆ ಹಿಂದುಳಿದ ವರ್ಗದ ಪರಿಷ್ಠ ಜಾತಿ ಪರಿಷ್ಠ ಜನ ಮೇಲೆ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳುವಂಥ ಸಿದ್ಧಾಂತದ ಅಡಿಯಲ್ಲಿ ನಿನ್ನೆಯ ಪ್ರಾರಂಭಿಕ ಸ್ಪೀಚ್ ಏನಂತ ಹೇಳಿದ್ರೆ ಅರಸರ ಕಾರ್ಯವೈಖರಿ ಮತ್ತು ಅವರ ಶಿಸ್ತಿನ ರಾಜಕೀಯ ಜೀವನಕ್ಕೆ ಹೋಲುವಂತ ವ್ಯವಸ್ಥೆ ಪ್ರಸ್ತುತ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅದನ್ನು ನೋಡಿ. ನಿನ್ನೆಯ ಕಾರ್ಯಕ್ರಮ ತುಲನೆ ಮಾಡುವುದು ದೇವರಾಜ ಅರಸರು. ದೇವರಾಜ ಅರಸರ ವ್ಯಕ್ತಿತ್ವಕ್ಕೆ ತುಲನೆ ಮಾಡುವಾಗ ಅಂತಹ ಪರಿಸ್ಥಿತಿ ಈಗಿನ ಕಾರ್ಯಾಚರಣೆಗಳಿಲ್ಲ. ಅದನ್ನು ನಾನೇ ಅಂತ ಹೇಳುವಂತ ವ್ಯಕ್ತಿತ್ವ ಉಳ್ಳವರು ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ. ಅದು ನನಗೂ ಆಗಿರ್ಬೋದು, ಸಮಾಜಕ್ಕೂ ಆಗಿರ್ಬೋದು, ಅಥವಾ ಮುಖ್ಯಮಂತ್ರಿಗೂ ಆಗಿರ್ಬೋದು, ಅಥವಾ ಇನ್ನೊಬ್ಬರಿಗೂ ಆಗಿರ್ಬೋದು. ಒಬ್ಬನ ಮನಸ್ಸಿನ ಒಳಗಿನ ಕಾಂಗ್ರೆಸ್ನ ಬಹಳ ಜನರನ್ನ ಮಾತಾಡಿಸುವಾಗ ಹೇಳ್ತಾರೆ, CM ಸಿದ್ದರಾಮಯ್ಯ ಅವರು ದೇವರಾಜ ಅರಸ್, ಮತ್ತೊಂದು ದೇವರಾಜ ಅರಸ್, ಅವರು ಕೂಡ ಮೈಸೂರಿನ ಹಿನ್ನೆಲೆಯಿಂದ ಬಂದಂತವ್ರು, ಇವರು ಮೈಸೂರಿನ ಈ ರೀತಿಯ ಸಾಮ್ಯತೆಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ದೇವರಾಜ ಅರಸ್ ಅವರನ್ನ ಹೊಗಳ್ತಾ ಕೆಲ ವಿಚಾರಗಳನ್ನು ತಿವಿದದ್ದು ನಾವು ಅನ್ಕೊಳ್ಳುವಂತದ್ದು CM ಅವರೇ ಆಗಿರಬಹುದು. ಅಲ್ಲ, ಸಿದ್ದರಾಮಯ್ಯ ಆಗಿರಬಹುದು. ಮಾಧ್ಯಮದವರು ಎಲ್ಲಾ ತಿಳ್ಕೊಂಡಿದ್ದು ನಿನ್ನೆಯಿಂದ ಎಲ್ಲ ನೋಡುವಾಗ ಸಿದ್ದರಾಮಯ್ಯರವರಿಗೆ ನೇರವಾಗಿ ಹೇಳಿದ್ದಾರೆ ಅಂತ ಹೇಳಿ. ನನ್ನ ಅನಿಸಿಕೆಯ ಪ್ರಕಾರ ಸಿದ್ದರಾಮಯ್ಯರವರು ದೇವರಾಜ ಅರಸರು ಒಬ್ಬ ರಾಜಕಾರಣಿಯಾಗಿ ಥಿಂಕ್ ಮಾಡೋದಾದ್ರೆ, ಒಂದು ಸ್ಥಳೀಯ ಸಂಸ್ಥೆ, ಇಡೀ ರಾಜ್ಯಕ್ಕೆ ಬಹಳ ಮುಖ್ಯವಾಗಿರುವಂತ ಸ್ಥಳೀಯ ಸಂಸ್ಥೆ ರಾಜಕೀಯವಾಗಿ ಅಂತ ಚುನಾವಣೆ ನಡೀತಾ ಇರಬೇಕಾದ್ರೆ ಹಿರಿಯ ನಾಯಕರು ಈಗ ಮಾತಾಡ್ತಾರೆ ಅಂತಾದ್ರೆ ಏನೋ ಕುಚ್ ಗಡ್ಬಡ ಅಂತ ನಮ್ಮ ತಲೆಯಲ್ಲಿ ಬರುತ್ತೆ, ಸಾಮಾನ್ಯವಾಗಿ ನೋಡೋರ ತಲೆಯಲ್ಲಿ ಬರುತ್ತೆ. ಏನೋ ಸಮಸ್ಯೆ ಇದೆ ಪಾರ್ಟಿಯೊಳಗೆ. ಮಾಧ್ಯಮದವರು ಅದನ್ನು ಬಿಂಬಿಸುವ ಮತ್ತು ಅದನ್ನು ವ್ಯಕ್ತಪಡಿಸುವಂತ ರೀತಿಯಲ್ಲಿ ಆ ಭಾವನೆಗಳು ಬರಬಹುದು, ಬರುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಒಂದು ಕಡೆಯಲ್ಲಿ ತಾವು ಹೇಳಿದಿರಿ, ಅಂದು ದೇವರಾಜ ಅರಸರು ಮಾಡಿದಂಥ ಅನೇಕ ಕಾರ್ಯಕ್ರಮಗಳಿರ್ಬೋದು. ಪ್ರಸ್ತುತ ಸಿದ್ದರಾಮಯ್ಯರು ಸಹ ಹಿಂದುಳಿದ ವರ್ಗ ಮತ್ತು ಪರಿಷ್ಠ ಜಾತಿ ಇರ್ಬೋದು, ಜನಾಂಗ ಇರ್ಬೋದು, ಅವರನ್ನು ಮೇಲೆ ತರುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹೋಲಿಕೆ ಅವರೇ ಸಿದ್ದರಾಮಯ್ಯರವರೇ ಇವತ್ತು ಹೇಳಿದ್ದಾರೆ, ಅವರು ಅರಸುರವರೇ, ಸಿದ್ದರಾಮಯ್ಯನೇ. ಅದು ನಿಜವಾಗ್ಲೂ ಆಡಳಿತದ ವೈಖರಿಯಲ್ಲಿ ಇಬ್ಬರು ಒಳ್ಳೆ ಆಡಳಿತಗಾರರು, ಒಬ್ಬನ ವ್ಯಕ್ತಿತ್ವ ಬೇರೆ ಇರ್ತದೆ, ಇನ್ನೊಬ್ಬನ ವ್ಯಕ್ತಿತ್ವ ಬೇರೆ ಇರ್ತದೆ, ಆದರೆ ಮನೋಭಾವನೆ ಒಂದೇ ಕೇಂದ್ರೀಕೃತವಾಗಿರ್ತದೆ. ಈ ಸಮಾಜದ ತುಳಿತಕ್ಕೆ ಒಳಗಾದವರನ್ನು ಮೇಲೆ ತರಬೇಕು ಅಂತ ಆ ಭಾವನೆ ಅಂದು ದೇವರಾಜ ಅರಸರು ಇತ್ತು, ಇವಾಗ ಸಿದ್ದರಾಮಯ್ಯರು ಇರ್ತಾರೆ. ಈ ಸಿದ್ದರಾಮಯ್ಯರವರು ಸಹ ತಾನು ಹೇಳಿದ ಮಾತನ್ನು, ತಾನು ಕೊಟ್ಟ ಆಶ್ವಾಸನೆಗಳನ್ನು ಈ ರಾಜ್ಯ ಸರ್ಕಾರದ ಮುಖೇನ ಬಡವರಿಗೆ ನಿನ್ನೆಯ ಕಾರ್ಯಕ್ರಮದಲ್ಲಿ ದೇವರಾಜ ಅರಸವರ ಬಗ್ಗೆ ಹೊಗಳ್ತಾ ಒಂದು ವಿಚಾರವನ್ನ ಇಲ್ಲಿ ತಿವಿದದ್ದು ಅಂತ ನಾವು ಹೇಳ್ತೇವೆ, ನೀವು ಹೇಳ್ತಾ ಇದ್ದೀರಿ ಅಲ್ಲ ಅದು ಅಂತ. ಸೊ ಅಲ್ಲಿ ಟಾರ್ಗೆಟ್ ಆದ್ರು ಅಂತ ನಾವೇನು ತಿಳ್ಕೊಂಡಿದ್ದೇವೆ. ನಮಗೆ ಅನಿಸ್ತಾ ಇರುವಂತದ್ದು ಅವರ ಜೊತೆಗೆ ರಾಜಕಾರಣ ಮಾಡಿದಂಥವ್ರು SM ಕೃಷ್ಣ ಆಗಿರ್ಬೋದು, ರಾಜಶೇಖರ್ ಅವರಾಗಿರ್ಬೋದು, ಅಥವಾ ಖರ್ಗೆ ಅವರಾಗಿರ್ಬೋದು, ದೇವರಾಜ ಅರಸ್ ಅವರ ರಾಜಕಾರಣವನ್ನ ನೋಡಿದಂಥವ್ರು ಮತ್ತು SM ಕೃಷ್ಣ ಅವರು ಸ್ವತಃ ಹೇಳಿದ್ರು ನಾನು ಬಹಳ ಅವರ ಜೊತೆ ಒಡನಾಟ ಇಟ್ಟುಕೊಂಡಂತವನು. ಸೊ ಅಂತ ವ್ಯಕ್ತಿಗಳು ಮಾತಾಡುವಾಗ ಒಂದು ಆತಂಕ ಹೇಳ್ತಾರೆ ಅಂತಂದ್ರೆ, ಅಥವಾ ಕೆಲವರು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಂತಾದ್ರೆ ಈಗಿನ ವ್ಯವಸ್ಥೆ ಹಾಗೆ ಇಲ್ಲ, ಅಥವಾ ಈಗಿನ ಪಾರ್ಟಿ ನಮ್ಮದು ಹಾಗೆ ಇಲ್ಲ ಅನ್ನುವಂತ ಒಂದು ಸಹಜವಾದಂತ ಅಸಮಾಧಾನ ಅಥವಾ ಒಂದು ಆತಂಕ ರಾಜಕೀಯ ವ್ಯವಸ್ಥೆಯಲ್ಲಿ. ಈ ಹಿಂದೆ ಚಿದಂಬರಂ ಕಂಪಾಡಿಯವರು ಒಂದು ಮಾತು ಹೇಳಿದ್ರು, ಅರಸುರವರು ಈ ರಾಜ್ಯದಲ್ಲಿ ಒಳ್ಳೆಯ ಮುಖ್ಯಮಂತ್ರಿಯಾಗಿ
ಕೆಳವರ್ಗದವರನ್ನು ಮೇಲ್ ತರಲಿಕ್ಕೆ ಭಾರಿ ಪ್ರಯತ್ನ ಪಟ್ಟರು. ಅದು ವಿದ್ಯಾಭ್ಯಾಸದಲ್ಲಿ ಎಲ್ಲೆಲ್ಲೋ ಹೋಗಿ ಮಕ್ಕಳು ಹಾಸ್ಟೆಲ್ ಮಾಡುವ ಮೂಲಕ ಮಾಡಿದ್ದಾರೆ ಅಂತ. ಆದರೆ ಆ ಸಂದರ್ಭದಲ್ಲೂ, ಅವರ ಕೊನೆಯ ಸಂದರ್ಭದಲ್ಲೂ ರಾಜಕೀಯದ ಅವ್ಯವಸ್ಥೆಗಳು ಆಗಿವೆ. ಅವರಿಗೂ ಅನೇಕ ಚುಚ್ಚುಗಳು ಜನ ಕೊಟ್ಟಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಕೊಟ್ಟಿದ್ದಾರೆ. ರಾಜಕೀಯ ವ್ಯವಸ್ಥೆ ಅಂತ ಹೇಳಿದರೆ ಒಂದು ಕುಟುಂಬ, ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಅಭಿಪ್ರಾಯ ವ್ಯತ್ಯಾಸಗಳು ಮತ್ತು ನೋವಿನ ಮಾತುಗಳು ಬರುವುದು ಸಹಜ. ಅದನ್ನು ಒಟ್ಟಿಗೆ ಇಟ್ಕೊಂಡು ಹೋಗುವಂಥದ್ದು ಮುಖಂಡತ್ವ ಇರುವಂತ. ಸರ್, ನಿಮ್ಮಲ್ಲಿ ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಹುಶಃ ಮಾಬಲ್ ಮಾರ್ಲ್ ಅವರು ಅದನ್ನೇ ಹೇಳ್ತಾ ಇರುವಂತದ್ದು, ಇಲ್ಲ ಅದು ಸಹಜ ಪ್ರಕ್ರಿಯೆ, ಅದೊಂದು ಕಾರ್ಯಕ್ರಮದಲ್ಲಿ ಮಾತಾಡುವಂಥದ್ದು ಇದ್ದದ್ದೇ ಅನ್ನುವಂಥದ್ದು ಒಂದಾದ್ರೆ. ಮತ್ತೊಂದು ವಿಚಾರ, ಬಹುಶಃ ನಿನ್ನೆ ಖರ್ಗೆ ಅವರು ಮಾತಾಡುವಾಗ ಇಲ್ಲಿ ಖರ್ಗೆ ಅವರು ಯಾಕೆ ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ, ಮೊನ್ನೆ ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಜ್ಯ ಬಯಸಿದ್ರೆ ನಾನು ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಸಿದ್ಧ. ಸೊ ನಿನ್ನೆ ಖರ್ಗೆ ಅವರು ಮಾತಾಡಬೇಕಾದ್ರೆ ದೇವರಾಜ ಅರಸು ಅವರು ರಾಜಕಾರಣ ಮಾಡಿದ್ದು ಮೇಲ್ವರ್ಗದವರನ್ನ ಎದುರು ಹಾಕೊಳ್ಳಿಲ್ಲ ಅವರ ರಾಜಕೀಯ ಜೀವನದಲ್ಲಿ ಅನ್ನುವಂಥ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಈಗಿರುವ ಮುಖ್ಯಮಂತ್ರಿಗಳು ಅದನ್ನ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಪ್ರಶ್ನೆ ಆಗತ್ತೆ. ಸೊ ಅದನ್ನ ಇಟ್ಟುಕೊಂಡು ಮಾತಾಡಬೇಕಾದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿವದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಒಂದು ಪದ ಪ್ರಯೋಗ ಆಯ್ತಲ್ಲಿ. ಅಹಂ ಬ್ರಹ್ಮಾಸ್ಮಿ, ಎಸ್.ಎಂ. ಕೃಷ್ಣ ಅವರಂತ ನಾಯಕರು ಆ ಪದವನ್ನ ಬಳಸಿದ್ರು. ಸೊ ಮಾರ್ಲ ಅವರು ಹೇಳ್ತಾರೆ ಅದು ಸಿಎಂ ಅವರಿಗೆ ಹೇಳಿರುವಂತದ್ದು ಅಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿವರೆಗಿನ ಕಾರ್ಯವೈಖರಿಯನ್ನ, ಸಿಎಂ ಅವರ ಕಾರ್ಯವೈಖರಿಯನ್ನ ಗಮನಿಸಿದ್ರೆ ಅಹಂ ಬ್ರಹ್ಮಾಸ್ಮಿ ಅಥವಾ ಆನೆ ನಡೆದದ್ದೇ ದಾರಿ, ಈ ಆ ಕಾರ್ಯವೈಖರಿ ಇದೆಯಾ? ಇಲ್ಲ, ನಾನು ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯ ನನ್ನ ದೃಷ್ಟಿಯಲ್ಲಿ ಜನತಾ ಪಕ್ಷದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಜೊತೆಲಿದ್ದಾಗ ಹಣಕಾಸು ಸಚಿವರಾಗಿದ್ದರು. ಆಗ ಇದ್ದ ಅಹಂಕಾರ ಆಗಲಿ ಮತ್ತು ಅವರ ಘನಸ್ಥಿಕೆ ಆಗಲಿ ಮತ್ತು ನಾನು ಹೇಳಿದ್ದೇ ಆಗಬೇಕು ಅಂತ ಹಠ ಆಗಲಿ ಇವತ್ತಿಲ್ಲ. ಯಾಕೆ ನಾನೇ ನೋಡಿದ್ದೇನೆ, ಯಾಕೆ ನನಗೆ ಖುದ್ದು ಗೊತ್ತಿದೆ, ಯಾಕೆ ನನಗೆ ಅವರ ಕಾರ್ಯಕ್ರಮ ನಾನು ಹೋಗಿದ್ದೇನೆ, ಆ ಸಂದರ್ಭದಲ್ಲಿ ನೋಡಿದ್ದೇನೆ. ಅವರು ಇವತ್ತೆಲ್ಲವನ್ನು ಬಿಟ್ಟಿದ್ದಾರೆ. ಈಗ ಏನು ಅಂತಂದರೆ ಎಲ್ಲರ ಜೊತೆಯಲ್ಲೇ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡ್ತಾರೆ. ಅವರು ಕಾಂಗ್ರೆಸ್ನ ವ್ಯವಸ್ಥೆಗೆ ಒಗ್ಗಿಕೊಂಡಿದ್ದಾರೆ. ನಾನು ಅದನ್ನು ಹೇಳ್ತೇನೆ, ಒಗ್ಗಿಕೊಂಡಿದ್ದಾರೆ. ಬಟ್ ನೀವು ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಎಸ್.ಎಂ. ಕೃಷ್ಣ ಹೇಳಿದ್ದು ಅಂತ, ಎಸ್.ಎಂ. ಕೃಷ್ಣ ಅಂತವರು ಆ ರೀತಿ ಮಾತಾಡಬಾರ್ದು ಒಂದು ಹೇಳ್ತೇನೆ ನನ್ನ ವೈಯಕ್ತಿಕವಾಗಿ. ಯಾಕೆಂದರೆ ನೀವು ಏನೆಲ್ಲ ಮಾತಾಡಿದ್ದಾರೆ, ಇವರೆಲ್ಲರೂ ಕೂಡ ಅಧಿಕಾರವನ್ನು ಅವರವರ ಹಂತದಲ್ಲಿ ಅನುಭವಿಸಿ ಎಲ್ಲವನ್ನೂ ಅನುಭವಿಸಿದವರೆ. ಏನೂ ಇಲ್ಲ, ಏನು ಬಾಕಿ ಏನು ಉಳಿದಿಲ್ಲ. ಎಸ್.ಎಂ. ಏನು ಉಳಿದಿದೆ? ಇನ್ನೇನು ಉಳಿದಿದೆ? ಒಂದು ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ, ಪ್ರೆಸಿಡೆಂಟ್ ಆಗ. ನನಗೆ 83 ವರ್ಷ ಆಯ್ತು, ಇವತ್ತಿಗೂ ನಾನು ಕಲಿತಾ ಇದ್ದೇನೆ. ಇವತ್ತಿನ ಬಹಳ ನಾಯಕರಿಗೆ ಅದಿಲ್ಲ. ಅದಲ್ಲ, ನಾನು ಕಲಿಯುದು, ನೀವು ಕಲಿಯುದು, ಎಲ್ಲರೂ ಕಲಿತಾಯ್ತು ಅಂತೇಳಿ ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ನಾನು ಕಲಿತು ಮುಗೀತು ಅಂತ ಹೇಳೋದು ಯಾವುದೇ ವೃತ್ತಿಯಲ್ಲೂ ಇಲ್ಲ, ಯಾವುದೇ ಇದರಲ್ಲೂ ಇಲ್ಲ, ಸಾಧ್ಯವಿಲ್ಲ. ಆಯ್ತಲ್ಲ, ಅದು ಬಿಡಿ, ಅದು ಬಿಟ್ಟಾಗೆ. ಆದರೆ ಇದಕ್ಕೆ ಬಹಳ ದೊಡ್ಡ ಮಹತ್ವ ಕೊಟ್ಟದ್ದೇ ದೊಡ್ಡ ತಪ್ಪು ನನ್ನ ದೃಷ್ಟಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ಗಳಿಗೆ. ಆದರೆ ಮಾಧ್ಯಮಗಳಿಗೆ ಸುದ್ದಿ ಹಸಿವಿದ್ದಾಗ ಇದೆಲ್ಲ ಸಹಜವಾಗಿ ಆಗ್ತದೆ. ಒಂದು ಮಾಧ್ಯಮಗಳದ್ದು ಕೂಡ ಇದು, ಏಕೆಂದರೆ ಇವತ್ತು ಮೀಡಿಯಾಗಳು ಎಷ್ಟು ಹಸಿವಿನದಿವೆ ಅಂತ ಹೇಳಿದ್ರೆ ಯಾರು ಸಿಗ್ತಾರೆ ಅಂತ ಕಾಯ್ತಾ ಇರ್ತವೆ, ಗ್ರ್ಯಾಬ್ ಮಾಡುವ ಅಂತೇಳಿ. ಆಯ್ತಲ್ಲ, ಇದು ಮಾಧ್ಯಮದ ಇದು. ಆದರೆ ನನ್ನ ದೃಷ್ಟಿಯಲ್ಲಿ ಅರಸು ಮತ್ತು ಸಿದ್ದರಾಮಯ್ಯರನ್ನು ಹೋಲಿಕೆ ಮಾಡೋದು ತಪ್ಪು. ಒಂದು ಬೇಸಿಕ್ ಆಗಿ ನಾನು ಹೇಳ್ತೇನೆ, ಅರಸುವನ್ನು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಹೋಲಿಕೆ ಮಾಡ್ಬೋದು. ಯಾಕೆ ಸಿದ್ದರಾಮಯ್ಯ ಅರಸುವೆ. ಆದರೆ ಅರಸುಗೆ ಇದ್ದಂಥ ಸ್ವಾತಂತ್ರ್ಯ ಸಿದ್ದರಾಮಯ್ಯರು ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರಸು ಹೇಳಿದ್ದು, ಯಾಕೆಂದರೆ ಇಂದಿರಾ ಗಾಂಧಿ ಬಿಟ್ಟರೆ ಅರಸು ಏನಿಲ್ಲ ಅದು. ಆದರೆ ನಮ್ಮ ಎಲ್ಲ ರಾಜಕೀಯ ವ್ಯವಸ್ಥೆ ಎಂಥ ಒಂದು ಕುತಂತ್ರ ಮಾಡಿತು ಅಂತ ಹೇಳಿದ್ರೆ ತುಂಬ ಬೇಸರ ಹೇಳ್ತಾನೆ. ಅರಸು ಈ ರೀತಿ ಮೂಲೆ ಗುಂಪಾಗಲಿ ಕಾರಣ ಬೇರೆ ಪಕ್ಷದವ್ರು ಖಂಡಿತ ಅಲ್ಲ. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದವರೇ ಅವರನ್ನು ಮೂಲೆ ಗುಂಪು ಮಾಡಿದ್ದು. ಇದು ಇತಿಹಾಸ, ಇದು ನಂಬಲೇಬೇಕು. ಇದು ಕಣ್ಣಾರು ನೋಡಿದ್ದು, ನಾವು ತಿಳಿದದ್ದು. ಆದರೆ ಇದನ್ನೆಲ್ಲವನ್ನು ಕೂಡ ನೀವು ಗ್ರಹಿಸಿದರೆ, ಹಿನ್ನೆಲೆ ನೋಡಿದರೆ ಬಹುಶಃ ಈ ಸ್ಟೇಟ್ಮೆಂಟ್ಗಳಿಗೆ ಯಾವುದೇ ಅರ್ಥ ಕೊಡಬೇಕು. ಯಾಕೆಂದರೆ ಒಂದು ಚುನಾವಣೆ ಅಲ್ಲ, ಒಂದು ನಿಮಿಷ, ಒಂದು ಚುನಾವಣೆಯಲ್ಲಿ ಗೆದ್ದು ಬರೆದಂಥವ್ರು ಕೂಡ ಒಂದು ಬಗ್ಗೆ ಮಾತಾಡ್ತಾರೆ ಅಂತೇಳಿ ಆದರೆ ನೀವೇನಾದ್ರು ಮೌಲ್ಯ ಕಟ್ತೀರಿ? ಅಲ್ಲ, ಒಂದು ಹೇಳ್ತೇನೆ, ಯಾಕೆಂದರೆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದದ್ದು ಇದಿಲ್ಲ, ದಾಖಲೆ ಇಲ್ಲ. ನೀವು ಏನು ಹೇಳ್ತೀರದು? ಅದು ಹೇಳಬಾರ್ದು ಒಂದು. ಮತ್ತು ಎರಡನೇದು, ಖರ್ಗೆ ಅವರು ಹೇಳಿದರು,
ಖರ್ಗೆ ಅವರು ಕೂಡ ತುಂಬ ಸರ್, ಆ ವಿಚಾರಕ್ಕೆ ಬರ್ತೇನೆ. ಆದ್ರೆ ಅದಕ್ಕಿಂತ ಮೊದಲು ಎಸ್.ಎಂ. ಕೃಷ್ಣ ಅವರ ಮುನಿಸಿಗೆ ಕಾರಣಗಳು ಏನು ಅಂತ ನಾವು ಯೋಚನೆ ಮಾಡಬಹುದು. ಅಲ್ಲ, ಎಸ್.ಎಂ. ಕೃಷ್ಣ ಅವರಿಗೆ ಒಂದಿದೆ ನೋಡಿ. ಎಸ್.ಎಂ. ಎರಡು ರೀತಿ ನಾನು ವ್ಯಾಖ್ಯಾನ ಮಾಡ್ತೀನಿ. ವೀರಪ್ಪ ಮೊಯ್ಲಿಯವರು ಇದ್ದಾಗ ಮುಖ್ಯಮಂತ್ರಿ, ಇವರು ಉಪಮುಖ್ಯಮಂತ್ರಿ ಆಗಿದ್ದರು ನಾನು ಹೇಳ್ತೇನೆ. ಆಗ ಇವರಿಗೆ ಅಭಿಲಾಷೆ ಇತ್ತು ಮುಖ್ಯಮಂತ್ರಿ ಇವರೇ ಆಗಬೇಕಿತ್ತು ಆ ಸಂದರ್ಭದಲ್ಲಿ. ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ವೀರಪ್ಪ ಮೊಯ್ಲಿಯಾದಾಗ ಇವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರು. ಆದರೂ ಕೂಡ ಸಹಿಸ್ಕೊಂಡ್ರು. ಆದರೆ ಸಹಿಸ್ಕೊಂಡು ಈಗ ಆಮೇಲೆ ರಾಜ್ಯಪಾಲರಾದರು, ಮುಖ್ಯಮಂತ್ರಿ ಆದರೂ, ರಾಜ್ಯಪಾಲರಾದರು, ಎಲ್ಲವೂ ಅಧಿಕಾರ ಸಿಕ್ತು. ಆದರೆ ಈಗಲೂ ಕೂಡ ನನ್ನನ್ನೇ ನೀವು ನಾಯಕರನ್ನು ಒಪ್ಪಿಕೊಳ್ಳಬೇಕು ಅಂತ ಹೇಳುವ ಅಂದರೆ ಇದು ತುಡಿತಾ ಇರ್ತದಲ್ಲ ಮನುಷ್ಯನಿಗೆ. ಬಹುಶಃ ಅದು ನನ್ನ ಲೆಕ್ಕದ ಸರಿ ಅಲ್ಲ. ಬಿಬಿಎಂಪಿ ಚುನಾವಣೆಗೆ ಅವರು ಕ್ಯಾಂಪೇನ್ ಮಾಡಲಿಲ್ಲ. ಬೆಂಗಳೂರಿನ ಅಭಿವೃದ್ಧಿಗೆ ದುಡಿದಂತ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಸಿಲಿಕಾನ್ ಸಿಟಿ ಅಂತ ಹೆಸರು ಬರೋದಕ್ಕೆ ಎಸ್.ಎಂ. ಕೃಷ್ಣ ಅವರ ಕಾರಣ. ಅದು ರಾಜ್ಯ ಒಪ್ಕೊಳ್ಳುತ್ತೆ. ಅಲ್ಲ, ಹೈಟೆಕ್ ಅವರು, ಹೈಟೆಕ್ ಸಿಎಂ ಅವರು ಅಂತ ವ್ಯಕ್ತಿ ಇವತ್ತು ಬಿಬಿಎಂಪಿ ಪ್ರಚಾರದಿಂದ ದೂರ ಕುಳಿತಾರೆ ಅಂತಾದ್ರೆ ಮಾರ್ಲಾ ಅವರು ಹೇಳಿದಾಗ ಏನು ಇಲ್ಲ ಸಮಸ್ಯೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಇಲ್ಲ ಅಂತ ಹೇಳಲ್ಲ. ಈಗ ಅವ್ರಿಗೇನು ಕಳ್ಕೊಳ್ಳೋದು ಏನೂ ಇಲ್ಲ. ಒಂದ್ ಹೇಳ್ತೇನೆ ಕೇಳಿ. ಈಗ ಅವ್ರು ಹೇಳ್ತಾ ಇರೋದಲ್ಲ, ಈಗ ಮೊನ್ನೆ ಅವರಿಗೆ ಬಾಯಿ ಮುಚ್ಕೊಂಡಿದ್ರು ಕಾಂಗ್ರೆಸ್ ಲೀಡರ್ಗಳು. ಈಗ ಮೊನ್ನೆಯಿಂದ ಬಾಯಿ ತೆಗೆಲಿ ಶುರು ಮಾಡಿದ್ರು. ಯಾವುದು? ರೈತರ ಆತ್ಮಹತ್ಯೆ ಸಮಸ್ಯೆ ಉಂಟಾದ ನಂತರ ಎಸ್.ಎಂ. ಕೃಷ್ಣ ಹೊರಗೆ ಬಂದರು. ಅದಕ್ಕಿಂತ ಮೊದಲು ಸುಮ್ಮನೆ ಇರಲಿಲ್ವಾ? ಇದ್ರು. ಆದರೆ ಆ ನಂತರ ಮತ್ತೆ ರಾಹುಲ್ ಗಾಂಧಿ ಮಾತಾಡಿದರು, ಇವರು ಮಾತಾಡಿದ್ರು. ಆಗ ಮತ್ತೆ ಇವರು ತಿರುಗಿ ಇದು ಮಾಡಿದ್ರು. ಅಂದರೆ ನಾನು ಹೇಳ್ತೀನಿ ಕೇಳಿ, ಇವೆಲ್ಲ ಅವಕಾಶವಾದಿ ರಾಜಕಾರಣ ನನ್ನ ದೃಷ್ಟಿಯಲ್ಲಿ. ಯಾಕೆಂದರೆ ನೀವು ಕಾಂಗ್ರೆಸ್ ಪಕ್ಷದ ಬಹುದೊಡ್ಡ ಕೊರತೆ ಏನು ಅಂತಂದರೆ ಸೆಕೆಂಡ್ಲಿ ಲೀಡರ್ಶಿಪ್ಪನ್ನು ಯಾವತ್ತೂ ಕೂಡ ಮೇಲ್ತರಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದು ಇತ್ತೀಚಿನ ಭಾರಿ ಇದು. ರಾಜೀವ್ ಗಾಂಧಿ ಒಂದು ವೇಳೆ ಬರದೇ ಇದ್ದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕೂಡ 60ರಿಂದ 70 ವರ್ಷ ಆದವರೇ ಈ ನಾಯಕತ್ವ ವಹಿಸಿದ್ರು. ಅಲ್ಲದೆ ಈಗ 30ರಿಂದ 35, ಈಗ ಸೊರಕೆ ಇರ್ಬೋದು, ನಿಮ್ಮ ಇತ್ತೀಚಿನ ಕೆಲವು ಇದೆಲ್ಲ ಅವ್ರು ಯಾರು ಮಂತ್ರಿಗಳಾಗಿ ಸಾಧ್ಯ ಇಲ್ಲ. ಯುಟಿ ಖಾದರ್ ಮಂತ್ರಿ ಸಾಧ್ಯ ಆಗ್ತಿರಲ್ಲ. ಇಡೀ ಒಂದು ಯುವ ಪಡೆಯನ್ನು ಸೆಕೆಂಡ್ ಲೀಡರ್ಶಿಪ್ ಅಂತ ತಂದದ್ದೇ ರಾಜೀವ್ ಗಾಂಧಿ. ನೀವು ಇಡೀ ಇತಿಹಾಸ ನೋಡಿ, ಅದಕ್ಕಿಂತ ಮೊದಲು ಇರಲಿಲ್ಲ. ಸೊ ಆಗಿರುವಾಗ ಅದನ್ನು ನೀವು ಒಪ್ಕೊಳ್ಬೇಕು. ಅದು ಅಸಹನೆ ಅಂತ ಹೇಳೋದು ರಾಜಕೀಯದಲ್ಲಿ ಇದ್ದದ್ದೇ. ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಎಲ್ಲ ಅಧಿಕಾರ ಅನುಭವಿಸಿದವ್ರಿಗೆ ಯಾಕೆ ಈ ಅಸಹನೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮಾರ್ಲಾ ಅವರೇ, ಅದೇ ಬಿಬಿಎಂಪಿ ಚುನಾವಣೆಯಲ್ಲಿ ಎಸ್.ಎಂ. ಕೃಷ್ಣ ಅವರು ಕ್ಯಾಂಪೇನ್ ಮಾಡ್ತಾ ಇಲ್ಲ. ಎಸ್.ಎಂ. ಕೃಷ್ಣ ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇದೆ. ಎಸ್.ಎಂ. ಕೃಷ್ಣರವರು ಸುಮಾರು 4-5 ವರ್ಷದಿಂದ ಯಾವುದೇ ಹೆಚ್ಚಿನ ರಾಜಕೀಯ ಬೆಂಗಳೂರಿಗೆ ಹೆಚ್ಚು ಪ್ರಸ್ತುತರಾಗ್ತಾರೆ. ಬೆಂಗಳೂರಿನಲ್ಲೇ ಇದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮಿಸಿದಂತ ವ್ಯಕ್ತಿ ಕ್ಯಾಂಪೇನ್ಗೆ ಬರೋದಿಲ್ಲ. ಸಿಎಂ ಅವರೇ ಗಲ್ಲಿ ತಿರುಗಿದ್ದಾರೆ ಪ್ರಚಾರಕ್ಕೆ ಅಂತಂದ್ರೆ ಸಿಎಂ ಅವರು ಅವರಿಗೆ ಪೂರ್ಣ ಜವಾಬ್ದಾರಿ ಇದೆ. ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿದ್ದುಕೊಂಡು ಪಕ್ಷವನ್ನು ಗೆಲ್ಲಿಸುವಂತ ಅವರಿಗೆ ಅಧಿಕಾರ ಸಹ ಇದೆ. ಎಸ್.ಎಂ. ಕೃಷ್ಣರವರು ಏನಿದ್ರು ಸಹ ಒಂದು 4 ವರ್ಷದಿಂದ ರಾಜಕೀಯದ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದವರು. ಕೆಲವು ಕಾರ್ಯಕ್ರಮ ಎಸ್.ಎಂ. ಕೃಷ್ಣ ಅವರ ಅಭಿಪ್ರಾಯಕ್ಕೆ ಬೆಲೆಯೇ ಸಿಗ್ತಾ ಇಲ್ಲ. ಈಗ ಬೆಂಗಳೂರಿನ ವಿಚಾರಕ್ಕೆ ಅವರ ಹತ್ರ ಕನಿಷ್ಠ ಸೌಜನ್ಯಕ್ಕೂ ಮಾತಾಡುವ ಕೆಲಸವನ್ನ ಸಿಎಂ ಅವರು ಮಾಡ್ತಾ ಇಲ್ಲ. ಮತ್ತೆ ಯಾಕೆ ಬರ್ಬೇಕು ಪ್ರಚಾರಕ್ಕೆ? ಮಾಡುವುದಿಲ್ಲ ಅಂತ ಹೇಳುವಂತ ಪ್ರಶ್ನೆ ಇಲ್ಲ. ಈಗ ಪರಮೇಶ್ವರ್ ಇರಬಹುದು, ಖರ್ಗೆ ಅವರು ಇರಬಹುದು, ಆ ಸಂದರ್ಭ ಒಂದು ಟೀಮ್ ಆಯ್ತು. ನಾನು ಸಿಎಂ ಅವರನ್ನು ಕೇಳಿದೆ. ಸಿಎಂ ಅವರು ಎಸ್.ಎಂ. ಕೃಷ್ಣ ಅವರನ್ನ ಒಂದು ಚೂರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಇವಾಗ ಈ ಹಿಂದಿನ ದೇವರಾಜ ಅರಸುರ ಕಾಲಕ್ಕೂ ಮತ್ತು ಈಗಿನ ಮಂತ್ರಿಮಂಡಲ ಇವಾಗ ಒಂದು MLA ಸೀಟ್ ಉಂಟು ಅಂತ ಹೇಳುವಾಗ ಪಕ್ಷದಲ್ಲಿ ಕೆಲಸ ಮಾಡಿದವರು 10 ಜನ ಆದ್ರೆ ಕೇವಲ ಶ್ರೀಮಂತರಾಗಿದ್ದುಕೊಂಡು ಟಿಕೆಟ್ ಕೇಳುವವರು ಇದ್ದಾರೆ. ಅದೇ ರೀತಿ MLA ಆದವರು ಎಲ್ಲರೂ ಮಿನಿಸ್ಟರ್ ಆಗಬೇಕು ಅಂತಲೇ ಪ್ರಯತ್ನ ಪಡುವವರು. ಏನು ಮಿನಿಸ್ಟರ್ ಆಗಿದ್ದಾರೆ ಈಗ ಹಿರಿಯ ಮಿನಿಸ್ಟರ್ಗಳು 20 ವರ್ಷಕ್ಕಿಂತ ಮೇಲ್ಪಟ್ಟು ಅಂದರೆ 4 ಟರ್ಮು MLA ಆದವರು, 5-6 ಟರ್ಮ್ MLA ಆದವರು, ಎಲ್ರಿಗೂ ಮಂತ್ರಿಯಾಗಿ 3 ಟರ್ಮ್ ಮಂತ್ರಿ ಆಗಿದ್ದೇನೆ, ನಾನು ಒಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತೆಲ್ಲ ಹಂಬಲ ಇರ್ತದೆ. ಇದು ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ಒಂದು ಮುಖ್ಯಮಂತ್ರಿಯಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಬೆಂಗಳೂರಿಗೆ ಹೆಚ್ಚು ಪ್ರಸ್ತುತವಾಗುವಂತ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಬೆಂಗಳೂರಿನಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಆಗಿರುವಂತ ಎಸ್.ಎಂ. ಕೃಷ್ಣ ಅವರನ್ನ ಒಂದು ಚೂರು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡೋದಿಲ್ಲ. ಇದರ ಅರ್ಥ ಏನು? ಮತ್ತೆ ಅಹಂ ಬ್ರಹ್ಮಾಸ್ಮಿ ಅಲ್ಲ, ಪ್ರಚಾರಕ್ಕೆ ಬನ್ನಿ ಅಂತ ಹೇಳುವಂತ ಪ್ರಶ್ನೆಯಲ್ಲಿ ಉದ್ಭವಿಸುವುದಿಲ್ಲ. ಯಾವುದೇ ಪಕ್ಷ ಆಗಲಿ, ಪಕ್ಷಾಧ್ಯಕ್ಷ, ಅಧಿಕಾರ ಇಲ್ಲದಿದ್ದರೆ ಪಕ್ಷಾಧ್ಯಕ್ಷ, ಅಧಿಕಾರ ಇದ್ದರೆ ಪಕ್ಷಾಧ್ಯಕ್ಷ ಮತ್ತು ಮುಖ್ಯಮಂತ್ರಿಯವರು ನೇತೃತ್ವವನ್ನು ವಹಿಸ್ಕೊಂಡು ಎಲ್ಲರೂ ನೇತೃತ್ವ ವಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಹಿರಿಯ ತಲೆಮಾರಿನವರು ತುಂಬಾ ಜನ ಇರಬಹುದು. ಆದ್ರೂ ಸಹ ಪ್ರಾಮಾಣಿಕವಾಗಿ ಬಿಬಿಎಂಪಿ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಿದ್ರೆ ಅದರ ಕದರ್ ಬೇರೆ ಇರ್ತಿತ್ತೋ ಇಲ್ಲ? ಅಲ್ಲ, ಪ್ರಾಮಾಣಿಕವಾಗಿ ನಾನು ಹೇಳ್ಬೇಕಿದ್ರೆ ಎಸ್.ಎಂ. ಕೃಷ್ಣರವರು ಹಿರಿಯವರು
ಬೆಂಗಳೂರಿನ ಬೆಳವಣಿಗೆಯಲ್ಲಿ ಅವರು ಒಳ್ಳೆಯ ಮುಖ್ಯಮಂತ್ರಿ ಆಗಿದ್ದುಕೊಂಡು, ನಮ್ಮ ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಮುಖ್ಯಮಂತ್ರಿ ಆಗಿದ್ದುಕೊಂಡು ತುಂಬ ಬೆಳವಣಿಗೆ ಕಾರಣೀಭೂತರಾದರು. ಅದರಲ್ಲಿ ಎರಡನೇ ಮಾತಿಲ್ಲ. ಅವರ ವಿಶ್ರಾಂತಿಯಿಂದ ಅವ್ರಿಗೆ ಹೇಳದೇ ಇರ್ಬೋದು, ಹೇಳಿದ್ದಾರೋ ಅಂತ ನಮಗೆ ಗೊತ್ತಾಗುವುದಿಲ್ಲ. ಒಂದನೇದು. ಎರಡನೇದ್ದು, ಒಬ್ಬ ಪಕ್ಷನ ನಿಷ್ಠಾವಂತನ ಕಾರ್ಯಕರ್ತ, ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಮಂಡ್ಯಕ್ಕೆ ಹೋಗಿ ರೈತರನ್ನ ಮಾತಾಡಿಸಿ ಬರ್ತಾರೆ ಎಸ್ ಎಂ ಕೃಷ್ಣ ಅವರು. ನೀವು ಆರೋಗ್ಯ ಅಥವಾ ಹಿರಿತನ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವರು ಮಂಡ್ಯಕ್ಕೆ ಹೋಗಿ ಮಾತಾಡಿಸಿ ಬಂದಿದ್ದಾರೆ, ಪ್ರಚಾರಕ್ಕೆ ಬರೋದಿಲ್ಲ ಬೆಂಗಳೂರಿನಲ್ಲಿ. ಸರಿ, ಯಾಕೆ ಹೋಗಿದ್ದಾರೆ? ಮುಖ್ಯಮಂತ್ರಿ ಅವರು ಹೇಳಿ ಹೋದದ್ದ ಅಲ್ಲ, ಸೋನಿಯಾ ಗಾಂಧಿ ಹೇಳಿದ್ರು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೇ ಹಾಗೆ, ನಾನು ಹುದ್ದೆಯಲ್ಲಿ ಇರಲಿ ಇಲ್ಲದಿರಲಿ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು. ಪಕ್ಷ ಅಧಿಕಾರ ಬರಬೇಕಾದ್ರೆ ಸಿದ್ದರಾಮಯ್ಯರವರ ನೇತೃತ್ವ ಇರಬಹುದು ಸರ್. ಅದೇ ಮುಖ್ಯಮಂತ್ರಿಯಾಗಿ ನೇತೃತ್ವ ಅದಕ್ಕೆ ಬೆಂಬಲ. ನಿನ್ನೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಶಬ್ದ ಉಪಯೋಗಿಸಿದ್ದಕ್ಕೆ ಮೈಸೂರಿನಲ್ಲಿ ಅದಕ್ಕೆ ತಿರುಗೇಟನ್ನು ಕೊಟ್ಟರು. ಏನು ಅಂತ ಹೇಳಿದ್ರೆ, ನಾಯಕತ್ವ ಅನ್ನುವಂಥದ್ದು ದೆಹಲಿಯಿಂದ ಆಗುವಂತದ್ದಲ್ಲ, ಜನರ ನಡುವಿನಿಂದ ಆಗಬೇಕು. ಇದು ಡೈರೆಕ್ಟ್ ಆಗಿ ಹೇಳಬೇಕು ಅಂತಂದ್ರೆ ಎಸ್ ಎಂ ಕೃಷ್ಣ ಅವರನ್ನೇ ಹೇಳಿದ್ದು. ಅವರು ರಾಜ್ಯಪಾಲರಾಗಿದ್ರು, ಆನಂತರ ಮುಖ್ಯಮಂತ್ರಿ ಆದದ್ದು, ಎಲ್ಲವನ್ನ ಅವರಿಗೆ ಟಾರ್ಗೆಟ್ ಮಾಡಿ ಹೇಳಿರುವಂತದ್ದು. ನೋಡಿ, ಸಹಜ ಸಾಮಾನ್ಯ ರಾಜಕೀಯ ನಾಲೆಜ್ ಇದ್ದವರಿಗೆ ಅರ್ಥ ಆಗುತ್ತೆ. ಮಾತಿನ ಇದರಲ್ಲಿ ಹೇಳ್ಬೇಕು, ಅಥವಾ ಬಿ ಕೆ ಹರಿಪ್ರಸಾದ್ ಅವರನ್ನೇ ಹೇಳಿದ್ದು ಇರ್ಬೋದು, ಯಾರಿಗೂ ಹೇಳು, ಕಿರಿಯವರಿಗೆ ಹೇಳುವುದು. ಅದನ್ನು ಯಾರು ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಅವರಿಗೆ ಬಿಟ್ಟದ್ದು. ಆದ್ರೆ ಇಲ್ಲಿ ನೋಡಿ, ಎಸ್ ಎಂ ಕೃಷ್ಣರವರು ಸಣ್ಣದು ಅಲ್ಲ, ಸಿದ್ದರಾಮಯ್ಯರವರು ಸಣ್ಣದು ಅಲ್ಲ. ಅರಸುರವರ ವ್ಯಕ್ತಿತ್ವದಿಂದ ಹಿಡಿದ್ರೆ ಎಲ್ಲರಲ್ಲೂ ಬದಲಾವಣೆಗಳಿದೆ, ಒಬ್ಬರು ಒಂದೇ ರೀತಿ ಇರುವುದಿಲ್ಲ. ಅಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅರಸೂರವರ ಸೌಜನ್ಯ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಕಾರಣ ಆಗಿದೆ. ಅದೇ ಅವರು ಒಂದು 8 ವರ್ಷ ಆಗುವಾಗ ಅರಸೂರವರಿಗೂ ಸಮಸ್ಯೆ ಪ್ರಾರಂಭ ಆಗಿದೆ. ಇವಾಗ ಅಂಥ ಪರಿಸ್ಥಿತಿ ಇಲ್ಲ. ಯಾವುದೇ ಪಕ್ಷಗಳಾಗಲಿ, ನಮ್ಮ ರಾಷ್ಟ್ರೀಯ ಪಕ್ಷ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲೂ ಮೊನ್ನೆ ಅದೇ ರೀತಿ ಆಗಿದೆ. ಅದರಲ್ಲೂ ಒಬ್ಬನಿಗೆ ನೇತೃತ್ವ ಕೊಟ್ಟಿದೆ ಅಂತ ಹೇಳಿ ಕೆಲವರು ಬರಲೇ ಇಲ್ಲ. ಅದು ಎಲ್ಲ ಪಕ್ಷಗಳಲ್ಲಿ ಎಲ್ರಿಗೂ ಲೀಡರ್ಶಿಪ್ ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರಸ್ತುತ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ನಮ್ಮ ಪಕ್ಷಾಧ್ಯಕ್ಷರಾದ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆಯಲ್ಲಿ ಹೋಗುವ ಸರ್, ಒಂದು ಹಿರಿಯಣ್ಣ ಅನ್ನುವಂತ ಒಂದು ಮನೋಭಾವ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎಸ್ ಎಂ ಕೃಷ್ಣ ಅವರು ಇವತ್ತು ದೊಡ್ಡ ನಾಯಕರು, ಹಿರಿಯ ನಾಯಕರು. ಸೊ ಅವರನ್ನ ಯಾವುದೇ ಪ್ರಚಾರದ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗೋದಿಲ್ಲ. ಅದೇ ನೋವನ್ನ ಹೇಳಿದ್ರೆ ಅದಕ್ಕೆ ತಿರುಗೇಟು ಮುಖ್ಯಮಂತ್ರಿಗಳು ಕೊಡ್ತಾರೆ. ನಾಯಕತ್ವ ಅನ್ನುವಂಥದ್ದು ದೆಹಲಿಯಲ್ಲಿ ನಿರ್ಧಾರ ಆಗುವಂಥದ್ದಲ್ಲ ಅಲ್ಲ. ಒಂದು ಎಸ್ ಎಂ ಕೃಷ್ಣ ಅವರಿಗೆ ಸಿದ್ದರಾಮಯ್ಯ ಹೇಳಿದ್ದು ಅಂತ ಹೇಳೋದನ್ನು ನೇರವಾಗಿ ನಾನಂತೂ ನನಗೆ ಗೊತ್ತಿಲ್ಲ. ಒಂದು. ಎರಡನೇದು, ಎಸ್ ಎಂ ಕೃಷ್ಣ ಅವರಿಗೆ ಕೊಡುವಂಥ ಗೌರವವೇ ಬೇರೆ. ಅಂದರೆ ಅವರನ್ನು ಪ್ರಚಾರಕ್ಕೆ ಬರದೇ ಇರುವಂಥದ್ದು ಬಿಬಿಎಂಪಿಗೆ ಇದು ಒಂದು ಇಶ್ಯೂ ಹೌದು ಅಲ್ವಾ ಕಾಂಗ್ರೆಸ್? ಅಲ್ಲ, ಅದು ಇಶ್ಯೂ ಹೌದು ಅಲ್ವಾ ಅಂತ ಹೇಳಿದ್ರೆ, ಅವರು ಬರಬೇಕು, ಬಂದರೆ ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಆದರೆ ಈ ನಾಯಕರಲ್ಲಿ ಕೆಲವೊಂದು ಗೊಂದಲಗಳಿರ್ತವೆ, ನಿಮ್ಗೆ ಗೊತ್ತಿರ್ಬೋದು. ಕೆಲವೊಮ್ಮೆ ಯಾವುದೋ ಒಬ್ಬ ಕಾರ್ಯಕ್ರಮಕ್ಕೆ ನಿಮ್ಮ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ನನಗೆ ಹುಷಾರಿಲ್ಲ ಅಂತ ಸುಮ್ಮನೆ ಮನೇಲಿ ಇರ್ತಾರೆ. ಆ್ಯಕ್ಚುಲಿ ಅವ್ರು ಹುಷಾರಿರ್ತದೆ, ಏನಿಲ್ಲ, ಯಾವುದೋ ಕಾರಣಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಆದರೆ ನೀವೇನು ಗ್ರಹಿಸ್ತೀರಿ ಹೇಳಿ? ಉದ್ದೇಶಪೂರ್ವಕವಾಗಿ ಬರಲಿಲ್ಲ ಅಂತೇಳಿ. ಸೊ ಹಾಗೆ ಇದು ಕೂಡ ಹಾಗೆ ಅಲ್ಲದೆ ಮತ್ತೇನಲ್ಲ. ಮತ್ತು ಇಲ್ಲಿ ಗುಂಪುಗಾರಿಕೆ ಕಾಂಗ್ರೆಸ್ನಲ್ಲಿ ಏನು ಹೊಸತೇನು ಅಲ್ಲ. ಬಟ್ ಅದನ್ನು ಕೆಲವೊಮ್ಮೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಾಯಿ ಬಿಟ್ಟು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಹೇಳ್ಕೊಳ್ಳೋದು ಅನಿವಾರ್ಯ. ಆದರೆ ಮಾಧ್ಯಮಗಳು ಇವತ್ತು ಕಣ್ಣಲ್ಲಿ ಕಣ್ಣಿಟ್ಟು ಮತ್ತು ಅವರು ಎಲ್ಲೆಲ್ಲಿ ಗೋಡೆಗಳಲ್ಲಿ ಕೂಡ ಕ್ಯಾಮರಾ ಇಟ್ಟು ಎಲ್ಲ ವ್ಯವಸ್ಥೆ ಮಾಡೋದ್ರಿಂದ ನೀವು ಇಂಥ ಪ್ರಶ್ನೆಗಳಲ್ಲಿ ಕೇಳ್ತೀರಿ. ಅದೇ ದೇವರಾಜ ಕಾಲದಲ್ಲಿ ಇದಕ್ಕಿಂತ ದೊಡ್ಡದು ಅವ್ರ ಕಾರ್ ಡ್ರೈವರ್ ಆಗಿದ್ದವರು ಏನು ಮಾಡಿದರು ಅಂತ ಹೇಳುವ ಇತಿಹಾಸವೂ ಬೇರೆ. ಆದರೆ ಅವತ್ತು ಯಾವ ಮಾಧ್ಯಮವೂ ಅದು ಅಷ್ಟನ್ನು ಇದು ಮಾಡಲಿಲ್ಲ, ಅದು ಬಿಟ್ಟಾಕಿ, ಅದೆಲ್ಲ ಇತಿಹಾಸ ಹೋಯಿತು. ಆದರೆ ಒಂದು ನೀವು ತಿಳ್ಕೊಳ್ಳಿ, ಇಂಥ ದೇವರಾಜಸ್ವಾಮಿ ತುಳಿದವರೇ ಕಾಂಗ್ರೆಸ್ನ ಒಳಗಿದ್ದವರೇ, ಅದು ಕೂಡ ಹಿಂದುಳಿದವರೇ, ದಲಿತರೇ, ಅಲ್ಪಸಂಖ್ಯಾತರೇ, ಅವರು ಬೆಳೆಸಿದವರೇ. ಒಂದು ಆಯಿತಾ, ಎಷ್ಟರವರೆಗೆ ಅಂತ ಹೇಳಿದ್ರೆ, ಅವರು ಒಂದು ವೇಳೆ ಅರಸು 79ರ ಸಂದರ್ಭದಲ್ಲಿ ಅರಸು ಕಾಂಗ್ರೆಸ್ ಮಾಡಿಕೊಂಡು ಇಂದಿರಾ ಗಾಂಧಿ ಹೊರಗೆ ಬಂದಾಗ ಒಂದು ವೇಳೆ ಅರಸುವನ್ನು ಕೈ ಹಿಡಿದಿದ್ರೆ ಯಾರು ಅಧಿಕಾರ ಅನುಭವಿಸಿದ್ದಾರೆ, ಯಾರು ಮಂತ್ರಿಗಳಾಗಿದ್ದರು, ಯಾರು MLAಗಳಾದರು, ಯಾರು ನಿಗಮಂಡ ಚೇರ್ಮನ್, ಅವರೆಲ್ಲ ಅವ್ರ ಜೊತೆ ನಿಂತಿದ್ರು. ಅನುಭವಿಸಿದಂತ ಸಮಸ್ಯೆಯನ್ನ ಸಿಎಂ ಅವರು ಕೂಡ ಅನುಭವಿಸುವ ಹಂತಕ್ಕೆ ಅಲ್ಲ. ಸಿಎಂ ಮಾತ್ರ ಅಲ್ಲ, ಈಗ ಸಿಎಂ ಸಿಎಂಗೆ ಸಿದ್ದರಾಮಯ್ಯ ಏನೋ ನಾಳೆ ಅಧಿಕಾರ ಹೋದ್ರೆ ಏನಾಗುದಿಲ್ಲ ಅವ್ರಿಗೆ. ಆಯ್ತು, ಸಿಎಂ ಆಯ್ತು, ಮುಗೀತು. ಅವರೆಲ್ಲ ಕೆಲವು ಕಾರ್ಯಕ್ರಮ ಮಾಡಿದ್ರೆ ಅವ್ರ ಕೆಲಸ ಅವ್ರು ಮಾಡಿದ್ರೆ ಹೋಗ್ತಾರೆ.
ಆದರೆ ಇವತ್ತು ಡ್ಯಾಮೇಜ್ ಮಾಡ್ತಾ ಇದ್ದಾರಲ್ಲ, ಅವರು ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಅವರ ಇದರಿಂದ ಸಾಧ್ಯ ಆಗ್ತದೆ ಅಂತೇಳಿ ಒಂದು ಆಲೋಚನೆ. ಒಂದು ನಿಮಿಷ ಹೇಳ್ತೇನೆ. ನೀವು ತುಂಬ ವೇಗಾಗಿ ಬೇಡ. ಈಗ ನೀವು ಹೇಳಿದ್ರಿ ಸಿದ್ದರಾಮಯ್ಯನ ಬಗ್ಗೆ ಟೀಕೆ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಎಲ್ಲ ಒಪ್ಪಿಕೊಳ್ತೇನೆ. ಆದರೆ ಟೀಕೆ ಮಾಡಿದವರು ಯಾರು? BJP ಮಾಡಲಿಲ್ಲ, ಕಮ್ಯುನಿಸ್ಟರು ಮಾಡಲಿಲ್ಲ, ಅಥವಾ ಬೇರೆ ಪಾರ್ಟಿಯವ್ರು ಮಾಡಲಿಲ್ಲ. ಮಾಡಿದವರು ಯಾರು? ಕಾಂಗ್ರೆಸ್ ಪಾರ್ಟಿಯವರೇ. ಆಯ್ತಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ ಡ್ಯಾಮೇಜ್ ಇದೆಯಲ್ಲ, ಮಾಡಿದಂಥ ವ್ಯಕ್ತಿಗಳು ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಒಂದು ವೇಳೆ ಇವರನ್ನು ಸೇವ್ ಮಾಡಿದ್ರು ಕೂಡ ಮುಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಾ? ಈ ಡ್ಯಾಮೇಜ್ ಎಲ್ಲ ಇದು ಸಾಮೂಹಿಕವಾಗಿ ಡ್ಯಾಮೇಜ್ ಮಾಡಿದ್ದು. ಇದು ಇವರು ಅರ್ಥ ಮಾಡ್ಕೊಳ್ಬೇಕಿತ್ತು. ಇದೇ ಸ್ಥಿತಿ ದೇವರಾಜ ಅರಸು ಕೂಡ 78ರಲ್ಲಿ ಆಗಿದೆ, 79 ಚುನಾವಣೆಯಲ್ಲಿ ಆಗಿದೆ. ಆ 79 ಚುನಾವಣೆಯಲ್ಲಿ ಅರಸುವನ್ನು ಹಿಂದೆ ನಿಂತವರು ಡೆಪಾಸಿಟ್ ಇಲ್ಲದೆ ಹೋದರು, ಡೆಪಾಸಿಟ್ ಇಲ್ಲದೆ ಸೋತರು. ಬಟ್ ಅದಕ್ಕಿಂತ ದೊಡ್ಡ ದುರಂತ ಬೇಕಾ? ಹಾಗಾದರೆ ಇಡೀ ಸಮಾಜಕ್ಕಾಗಿ, ಇಡೀ ಜನಸಮೂಹಕ್ಕಾಗಿ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ, ತನ್ನದೇ ಆದ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡ ವ್ಯಕ್ತಿ, ನೀವು ಅಧಿಕಾರದಾಗ ಹಾಡಿ ಹೊಗಳಿದವರು ಮತ್ತೆ ನೀವು ಕೈ ಬಿಟ್ರೆ ಏನು ಪರಿಸ್ಥಿತಿ? ಹಾಗಾದ್ರೆ ನೀವು ಯಾರು ಒಂದು BK ಹರಿಪ್ರಸಾದ್ ಅವರು ಪ್ರಸ್ತಾಪ ಮಾಡಿರುವಂತ ಕಾರ್ಯಕರ್ತರನ್ನ ಅರಸುವವರು ಬಹಳ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿಸ್ತಾ ಇದ್ರು ಅನ್ನುವಂಥದ್ದು ಈಗಿನವರಿಗೆ ಇಲ್ಲ ಅನ್ನುವಂಥ ಒಂದು ನೋವು ಅಲ್ಲ. ಒಂದು ಮಾರಲಾಗ ಒಂದು ವಿಷಯ ಹೇಳಿದರು. 78, 79ರ ಪರಿಸ್ಥಿತಿ ಬೇರೆ, ಇವತ್ತಿನ ಪರಿಸ್ಥಿತಿ ಬೇರೆ. ಆಯಿತಾ? ಆಗ ಪ್ರಶ್ನೆ ಮಾಡೋರು ಕೆಲವು ಜನ, ಈಗ ಪ್ರಶ್ನೆ ಮಾಡೋರು 100 ಜನ. ಈಗ ಇಬ್ಬರನ್ನು ನಾವು ಸಮಾಧಾನ ಮಾಡಿದರೆ ಮೊದಲು ಸಾಕಾಗಿತ್ತು, ಈಗ 98 ಜನ ಸಮಾಧಾನ ಮಾಡಬೇಕು. ಬಟ್ ಅಷ್ಟು ಸುಲಭ ಅಲ್ಲ. ಆಯ್ತಲ್ಲ, ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಏಕೆಂದರೆ ಈ ಬದಲಾವಣೆ ಅಂತ ಹೇಳುವಾಗ ಇದರಲ್ಲಿ ವ್ಯವಸ್ಥೆಯಲ್ಲಿ ಸಾಕಷ್ಟು ರಾಜಕೀಯವಾಗಿ ಬದಲಾವಣೆಗಳಾಗಿದೆ, ಇದಾಗಿದೆ. ಆದರೆ ಅದನ್ನೇ ನಾನು ಹೇಳುವಂಥದ್ದು, ಆಗಿನ ಪರಿಸ್ಥಿತಿಗೂ ಈಗ 20 ವರ್ಷದ ಹಿಂದೆ ಮಂಗಳೂರು ಹೇಗಿತ್ತು? ನೀವು ಕೊಡಿಯಲ್ಬೈಲಿಂದ ಇದಕ್ಕೆ ಹೋದ್ರು ಕೂಡ ಗದ್ದೆಗಳು ಎಲ್ಲ ಇದ್ದು, ಈಗ ಏನಿಲ್ಲ, ಎಲ್ಲ ಬಿಲ್ಡಿಂಗ್ ಕಾಣ್ತವೆ. ಆಯ್ತಲ್ಲ, ಅಂದ್ರೆ ಬದಲಾವಣೆ ಈಗ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರ್ಯಕರ್ತರ ವಿಚಾರದಲ್ಲಿ BK ಹರಿಪ್ರಸಾದ್ ಅವರು ಮಾಡಿರುವಂತ ಕಮೆಂಟ್ ಏನಿದೆ? ನಿಮ್ಮಲ್ಲಿ ಬಹಳ ಕಾರ್ಯಕರ್ತರಿಗೆ ಒಂದು ನೋವಿದೆ. ನಾನು ಆಫ್ ದಿ ರೆಕಾರ್ಡ್ ನಿಮ್ಮ ಕಾರ್ಯಕರ್ತರು ನಿಮ್ಮ ಸ್ಥಳೀಯ ನಾಯಕರನ್ನ ಮಾತಾಡಿಸಿದ್ರೆ ಹೇಳ್ತಾರೆ, ಮೊದಲಿನದ್ದೆಲ್ಲ ಈಗ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸಗಳಾಗ್ತಾ ಇಲ್ಲ. ನಿಗಮ ಮಂಡಳಿ ಆಗಿರ್ಬೋದು, ಉಳಿದ ವ್ಯವಸ್ಥೆಗಳಾಗಿರ್ಬೋದು, ಯಾವುದೇ ವ್ಯವಸ್ಥೆ ನೋಡುವಾಗ ಸಹ ಹಿಂದೆ BK ಹರಿಪ್ರಸಾದ್ ಅವರು ಅದನ್ನೇ ಪ್ರತಿಪಾದಿಸಿದ್ದಾರೆ. ಒಬ್ಬ ನಗರ ಪಾಲಿಕಾ ಸದಸ್ಯನಾಗಿ ಅವನ ವಾರ್ಡಿನಲ್ಲಿ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ನಿರ್ಧಾರಗಳನ್ನು ಮಾಡಲಿಕ್ಕೆ ಯಾವಾಗ ಆಗುವುದಿಲ್ಲೋ, ಈ ರಾಜ್ಯದ ಒಂದು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ಹತ್ರ ಚರ್ಚೆ ಮಾಡಿ ಯಾವುದೇ ನಿರ್ಧಾರಗಳನ್ನು ತೆಗೆಯಲಿಕ್ಕಾಗುವುದಿಲ್ಲ. ಅಧಿಕಾರಿಗಳು ಮತ್ತು ರಾಜಕೀಯದ ಮುಖಂಡರ ಮಧ್ಯೆ ಚರ್ಚೆ ಆಗಬೇಕೇ ಹೊರತು ಎಲ್ರಿಗೂ ಬರಲಿಕ್ಕೆ ಆಗುವುದಿಲ್ಲ. ಇವಾಗ ನೋಡಿ, ನಾನು ಹೇಳ್ತೇನೆ, ನಾನು ಹೇಳಿದೆ, ಮೊದಲು ಕಾಂಪಿಟೇಷನ್ಗಿದ್ದದ್ದು 4 ಜನ. ಮೊದಲು ದೇವರಾಜ ಅರಸರನ್ನು ಬಾ ನಿಲ್ಲು ಅಂತ ಕರ್ಕೊಂಡು ಬಂದು ನಿಲ್ಲಿಸಿದ್ದು. ಇವಾಗ ಬಾ ಕರ್ಕೊಂಡು ಬರುವುದಂತಲ್ಲ, ಅಲ್ಲಿಗೆ 15 ಜನ ಕಾಂಪಿಟೇಷನ್ ಇದೆ. ಅದರಲ್ಲಿ ಒಬ್ಬರಿಗೆ ಸೀಟು ಸಿಗುವುದು 14 ಜನ. ಅದೇ ದಿವಸ ಅಭಿಪ್ರಾಯ ವ್ಯತ್ಯಾಸಗಳು ಪ್ರಾರಂಭ ಆಯಿತು, ಕೆಲವರು ಹೋಗುವವರಿದ್ದಾರೆ. ಆದ್ದರಿಂದ ಇವಾಗ ಒಂದು ಮೆಂಬರ್ಶಿಪ್ಪು ಅಥವಾ ಒಂದು ಯಾವುದಾದ್ರೂ ನಾಮನಿರ್ದೇಶನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ 15 ಜನ ಹೆಸರು ಬರ್ತದೆ. ಆದರೆ ಅಲ್ಲಿ ಮಾಡಲಿಕ್ಕೆ ಆಗೋದು ಒಬ್ಬರನ್ನೇ. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಟೀಮ್. ಅಲ್ಲ ನೋಡಿ, ಕರೆಕ್ಟ್. ನಾನೊಂದು ಹೇಳ್ತೀನಿ, ಯಾವುದೇ ಒಂದು ಕುಟುಂಬ ಇರ್ಬೋದು, ಒಂದು ಸಂಸ್ಥೆ ಇರ್ಬೋದು, ಅಭಿಪ್ರಾಯ ವ್ಯತ್ಯಾಸಗಳು ಸಹಜ. ಆದರೆ ಕುಟುಂಬದ ಮೇಲೆ ಇನ್ಯಾರಾದರೂ ಬಂದು ನಮ್ಮ ಮೇಲೆ ಯುದ್ಧಕ್ಕೆ ನಿಲ್ತಾರೆ ಅಂತ ಹೇಳುವಾಗ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನ, ಬಹುಶಃ ಮುಖ್ಯಮಂತ್ರಿಯ ಸ್ಥಾನ ಪಲ್ಲಟಕ್ಕೆ ಭೂಮಿಕೆ ಸಿದ್ಧವಾಗ್ತಾ ಇದೆಯಾ ಅನ್ನುವಂಥದ್ದೊಂದು ಪ್ರಶ್ನೆ. BBMP ಚುನಾವಣೆಯ ನಂತರ ಮುಖ್ಯಮಂತ್ರಿ ಬದಲಾಗ್ತಾರಂತೆ ಅನ್ನುವಂಥದ್ದು ಗುಸು ಓಡಾಡ್ತಾ ಇದೆ. ಸೊ ಅದಕ್ಕೆ ಈ ರೀತಿಯ ಹೇಳಿಕೆಗಳು ಬರ್ತಾ ಇದೆಯಾ, ಅಥವಾ ಖರ್ಗೆ ಅವರ ಕಮ್ ಬ್ಯಾಕ್ ಆಗತ್ತಾ ಮತ್ತೆ ರಾಜ್ಯಕ್ಕೆ? ಈ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮಾರ್ಲ ಅವರೇ, ಬಹುಶಃ ರಾಜಕೀಯವಾಗಿ ಒಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. CM ಅವರನ್ನ ಕುರ್ಚಿಯಿಂದ ಇಳಿಸೋದಕ್ಕೆ ಭೂಮಿಕೆ ಸಿದ್ಧವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. 5 ವರ್ಷಕ್ಕೆ 2 CM 3 CM ಅನ್ನುವಂಥ ದೊಡ್ಡ ವಿಚಾರ ಅಲ್ಲ. ಸೊ ಇಲ್ಲಿ ಇವರು 2.5 ವರ್ಷ ಆಯ್ತು ಸ್ಟಿಕ್ ಆಗಿ ನಿಂತು, ಇಳಿಸೋದಕ್ಕೆ ಭೂಮಿಕೆ ಸಿದ್ಧವಾಗ್ತಾ ಇದೆ. ನಾನು ಈ ಮೊದಲೇ ಒಂದು ಮಾತು ಹೇಳಿದೆ, MLA ಆದವರಿಗೆ ಎಲ್ರಿಗೂ ಮಂತ್ರಿಗಳಾಗಬೇಕು ಅಂತ ಆಸೆ ಇದೆ.
ಮಂತ್ರಿಗಳು 4-5 ಟರ್ಮು MLAಗಳಾಗಿದ್ದು ಮಂತ್ರಿ ಆದವರು, 3 ಟರ್ಮು ಮಂತ್ರಿಗಳಾಗಿದ್ದವರು ನಾವು ಸಹ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳುವಂಥದ್ದು ಆಶಾವಾದಿಗಳಾಗಿರ್ಬೋದು, ತಪ್ಪಲ್ಲ. ಅದು ಎಲ್ಲ ರಾಜಕೀಯ ಮುಖಂಡರುಗಳು ಇರ್ಬೋದು. ನಾನು ಒಂದು ದಿನ CM ಗುತ್ತಿಗೆಯಲ್ಲಿ ಕೂರಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇರ್ಬೋದು. ಆದರೆ ಅಂಥ ಪರಿಸ್ಥಿತಿಗೆ ಅನುಗುಣವಾಗಿ ಇರುವಂಥ ಮನೋಭಾವನೆ ಇಟ್ಕೊಂಡಿದ್ರು ಸಹ ಪ್ರಸ್ತುತ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಸರ್ಕಾರ ಒಳ್ಳೆಯ ಕಾರ್ಯಕ್ರಮವನ್ನು, ಏನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೊಟ್ಟ ಕಾರ್ಯಕ್ರಮವನ್ನು ಕೊಟ್ಟಿದೆ ಮತ್ತು ಒಳ್ಳೆ ಮುಖ್ಯಮಂತ್ರಿ. ನಿನ್ನೆಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಯಕರೆಲ್ಲ ಮಾತಾಡೋದನ್ನ ಗಮನಿಸಿದ್ರೆ ನಮಗೊಂದು ಅನುಮಾನ ಅದೇ ಬರ್ತಾ ಇರುವಂತದ್ದು. BBMP ಚುನಾವಣೆಯ ನಂತರ ಮುಖ್ಯಮಂತ್ರಿ BBMP ರಿಸಲ್ಟ್ ಅನ್ನ ನೋಡಿ CM ಚೇಂಜ್ ಆಗಿಬಿಡಬಹುದು. ಅಲ್ಲ, ಅವಕಾಶಗಳು ವಿಪುಲವಾಗಿದೆ ಅಂತ ಹೇಳುವಂಥ ಮನೋಭಾವನೆ ಇಟ್ಕೊಂಡು ಇರಬಹುದು, ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಮೊದಲು, ಅಭಿಪ್ರಾಯ ವ್ಯತ್ಯಾಸಗಳು ನನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನು ಹೊರಗಡೆ ವ್ಯಕ್ತಪಡಿಸುವಂಥ ಅನೇಕ ಸಂದರ್ಭಗಳು ಮನುಷ್ಯನಲ್ಲಿ ವ್ಯಕ್ತವಾಗ್ತದೆ. ಅಂಥ ಸಂದರ್ಭ ನಿನ್ನೆ ವ್ಯಕ್ತವಾಗಿರ್ಬೋದು. ನಾನು ಹೇಳುವುದಿದ್ರೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡುವಂಥ ಅವಕಾಶ ಈ ಸಂದರ್ಭದಲ್ಲಿ ಇಲ್ಲವೇ ಇಲ್ಲ. ಮತ್ತು ಅವರು ನಿಜವಾಗಲೂ ಈ ದೇಶದಲ್ಲಿ ಪ್ರಸ್ತುತ ಇರುವಂಥ ಮುಖ್ಯಮಂತ್ರಿ ಎಂಟ್ರಿ ಆಗ್ತಾರಂತೆ. ಶಾಸಕರು ಬಯಸಿದ್ರೆ ನಾನು ಬರ್ತೇನೆ ಅಂತ ಮೊನ್ನೆ ಓಪನ್ ಆಗಿ ಹೇಳ್ಕೊಂಡ್ರು. ಶಾಸಕರು ಬಯಸಿದ್ರೆ ಬರ್ತೇನೆ. ರಾಜಕೀಯವಾಗಿ ಅವ್ರು ಹೇಳಿದೇನು ತಪ್ಪಲ್ಲ. ಶಾಸಕರು ಬಯಸಿದ್ರೆ ಅಂತ ಅಂದ್ರೆ ಅಷ್ಟು ಸಂಖ್ಯೆಯ ಶಾಸಕರು ನೀವು ಬರಬೇಕು ಅಂತ ಹೇಳಿದ್ರೆ ನಾನು ಕೃಷ್ಣ ಅವರಿಗೆ ಆ ತಾಕತ್ತಿಲ್ವಾ ಶಾಸಕರನ್ನು ಒಟ್ಟು ಹಾಕುವಂತದ್ದು? ಅಥವಾ BK ಹರಿಪ್ರಸಾದ್ ಅವರಿಗೆ ಇಲ್ವಾ ಆ ತಾಕತ್ತು? ಅಲ್ಲ, ನೋಡಿ, ಇಲ್ಲಿ BK ಹರಿಪ್ರಸಾದ್ ಇರ್ಬೋದು, ಅಥವಾ SM ಕೃಷ್ಣ ಖರ್ಗೆ ಅವರಿಗೆ ಇಲ್ವಾ ಆ ತಾಕತ್ತು? ನನಗೆ ನನ್ನ ಪರವಾಗಿ ಮಾತಾಡಿ ಅಂತ ಹೇಳಬೇಕು 10 ಜನ ಶಾಸಕರ ಅವರ ಭಾಗದಲ್ಲಿ ರೆಡಿ ಆಗೋದಿಲ್ಲ. ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವರು ಅದರ ಹಿಂದಿನ ಚುನಾವಣೆಯಲ್ಲಿ ಚಿಕ್ಕಮಗಳೂರಲ್ಲಿ ಇಂದಿರಾ ಗಾಂಧಿಗೆ ಅವರಿಗೆ ಅವರ ಎದುರು ನಿಂತ ಅಭ್ಯರ್ಥಿಯಾಗಿದ್ದವರು. ನಂತರದ 2 ವರ್ಷದ ನಂತರ ಮುಖಂಡತ್ವವನ್ನು ನೋಡಿ ಅವರಿಗೆ ಮುಖ್ಯಮಂತ್ರಿ ಆದರು 89 ಆವಾಗ ಆಡಳಿತ ವಿರೋಧ ಪಕ್ಷದಲ್ಲಿರುವಾಗ ಚಂದ್ರೇಗೌಡರು ಅಪೋಸಿಷನ್ ಲೀಡರ್ ಆಗಿದ್ದವರಿಗೆ ಅವಕಾಶ ಸಿಗಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಮುಖಂಡತ್ವ ಮಾಡುವಾಗ ಸೀಟ್ ಬಿಟ್ಟುಕೊಟ್ಟವು. ಈ ಸಂದರ್ಭದಲ್ಲಿ ಅನುಗುಣವಾಗಿ ನೋಡಿದ್ರೆ ಮುಖಂಡತ್ವ ಅನೇಕ ಇರ್ತಾರೆ. ಆದರೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಯಾವ ಸಂದರ್ಭದಲ್ಲಿ ಯಾರು ಅಂತ ಹೇಳಿ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಈ ಚುನಾವಣೆಗೆ ಹೋಗುವಾಗ ಏನು ಸಿದ್ದರಾಮಯ್ಯ ಹತ್ರ ಮುಖಂಡತ್ವದ ಎಲ್ಲಾ ರಾಜ್ಯ ಕಾಂಗ್ರೆಸ್ನಿಂದ ಒತ್ತಡಗಳು ಬಂದ್ರೆ ಹೈಕಮಾಂಡ್ ಕೂಡ ಆಶಾವಾದಿಗಳಾಗಿ ಎಲ್ಲರೂ ಇರ್ತಾರೆ. ನಾನು ಹೇಳಿದೆಲ್ಲ, ಸುಮಾರು 25 ವರ್ಷದಲ್ಲಿ ಒಂದು ಹೇಳಿಕೆ ಹಿಂದೆ ಅವರ ಬರ್ತ್ಡೇ ಸಂದರ್ಭದಲ್ಲಿ ಕೊಟ್ಟಂತದ್ದು, ಆ ನಂತರ ನಿನ್ನೆ ನಡೆದಂತ ಬೆಳವಣಿಗೆ ಮುಖ್ಯಮಂತ್ರಿಯ ಬದಲಾವಣೆಯ ಕಡೆಗೆ ಮುಖ ಮಾಡ್ತಾ ಇದೆಯಾ ಕಾಂಗ್ರೆಸ್? ಅಲ್ಲ, ಏಕೆಂದ್ರೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅವರು ಬಂದು ಕೂತಿದ್ರು ಬೆಂಗಳೂರಲ್ಲಿ. ನಿಮ್ಗೆ ಗೊತ್ತಿರಬೇಕು, ಒಂದು ಕಡೆಯಲ್ಲಿ CM ನಿರ್ಧಾರ ಮಾಡುವಾಗ ಏಕಾಏಕಿ ಖರ್ಗೆ ಅವರು ಬಂದು ಕೂತರು. ಅವರು ಕೂಡ ಟವೆಲ್ ಹಾಕಿದ್ರು ಮುಖ್ಯಮಂತ್ರಿ ಸೀಟ್ ಮೇಲೆ, ಕುರ್ಚಿ ಮೇಲೆ ಹಾಕಿದ್ರು. ತಪ್ಪಲ್ಲ, ಏಕೆಂದ್ರೆ ಅವ್ರಿಗೂ ಅರ್ಹತೆ ಇದೆ, ಆವಾಗಲೂ ಆಗಬೇಕಿತ್ತು. ನೀವು ಹಾಗೆ ನೋಡಿ ತುಂಬ ಜನ ಹೆಸರು ಹೇಳ್ತೇನೆ ನಾನು, ಯಾರಿಗೆಲ್ಲ ಅರ್ಹತೆ ಇತ್ತು, ಯಾರಿಗೆಲ್ಲ ಆಗಬೇಕಿತ್ತು, ಅದು ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿ ಆಕಾಂಕ್ಷಿ ಖರ್ಗೆ ಇದು ತಪ್ಪಂತೂ ನಾನಂತೂ ಖಂಡಿತ ಒಪ್ಪುವುದಿಲ್ಲ. ಯಾಕೆಂದರೆ ಅವರು ಅರ್ಹರವರು, ಅದ್ರ ಮಾತಿಗೆ 2 ಮಾತಿಲ್ಲ. ಅವಕಾಶ ಸಂದರ್ಭ ಯಾವಾಗ ಬರ್ತದೆ ಅಲ್ಲಿವರು ಕಾಯಬೇಕು, ಒಂದಾಯ್ತಲ್ಲ, ಒಂದು ಬಿಡಿ. ಆದರೆ ಅವರು ನೀವು ಹೇಳಿದ್ದನ್ನು ಒಂದು ಸ್ಟೇಟ್ಮೆಂಟನ್ನು ಈಗ ಶಾಸಕರು ಹೇಳಿದರೆ ಸಹಜ, ಆದರೆ ಶಾಸಕರನ್ನು ಒಟ್ಟು ಮಾಡ್ತಾರೆ ಕೇಳಿದರೆ ಅವರು ಒಟ್ಟು ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಅವ್ರ ಬಗ್ಗೆ ಹೈಕಮಾಂಡ್ ಕೂಡ ವಿಶ್ವಾಸ ಉಂಟು. ಹೈಕಮಾಂಡ್ ಅವ್ರ ವಿಶ್ವಾಸ ಇದ್ದ ಕಾರಣ ಅವರು ರೈಲ್ವೆ ಮಂತ್ರಿ ಮಾಡಿದರು, ಈಗ ಪ್ರತಿಪಕ್ಷ ನಾಯಕರು ಮಾಡಿದರು. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಆಯ್ತಲ್ಲ. ಹಾಗಾಗಿ ಹೈಕಮಾಂಡ್ಗೆ ವಿರುದ್ಧವಾಗಿ ಹೋಗುವುದಿಲ್ಲ ಅಂತ ಹೇಳೋದು ಸ್ಪಷ್ಟವಾದ ನಂತರನೇ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ಗೆರೆ ನಾನು ಮೀರುವುದಿಲ್ಲ ಅಂತೇಳಿ ಮಾತನ್ನು ಅವ್ರು ಹೇಳಿದ್ದಾರೆ. ಅದು ಬಿಟ್ಟಾಗಿ ನೀವು ಖರ್ಗೆ ಅವ್ರ ಬಗ್ಗೆ ನಾವು ಸಪೋಸ್ ನಾವು ವಿಚಾರ ಮಾತಾಡಬೇಕು. ನಾಳೆ BBMP ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಾದ್ರೆ ಅಥವಾ ಕಾಂಗ್ರೆಸ್ ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳು ಬರದಿದ್ರೆ BBMPಯಲ್ಲಿ, ಸೊ ಆಗ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಖಂಡಿತ. ಸ್ವತಃ ಮುಖ್ಯಮಂತ್ರಿಯಾಗಿ ಆಡಳಿತ ಇರುವಂತ ರಾಜ್ಯದ ಒಂದು ಇದನ್ನ BBMPಯನ್ನು ಗೆಲ್ಲೋದಕ್ಕಾಗಲಿಲ್ಲ ಅಂತ ಹಾಗಾದ್ರೆ ಒಂದು ಹೇಳ್ತೇನೆ. ಹಾಗಾದ್ರೆ ಇವರಿಷ್ಟೆಲ್ಲ ಬುದ್ಧಿವಂತ ನಾಯಕರು, ಹಿರಿತಲೆಗಳು, ಹಳೆ ತಲೆಗಳು, ಮುದಿತಲೆಗಳು, ಯುವಕರು ಎಲ್ಲ ಇದ್ದವರು ಈ BBMP ಚುನಾವಣೆ ಸಂದರ್ಭದಲ್ಲಿ ಯಾಕೆ ಇಂಥ ಹೇಳಿಕೊಡ್ಬೇಕಿತ್ತು? ಹಾಗಾದ್ರೆ ಇವ್ರ ಟಾರ್ಗೆಟ್ ಏನು? ಅದಕ್ಕೆ ಕೆಳಗಿಳಿಸೋದು ಅಂತೇಳಿ. ಹಾಗಾದ್ರೆ ಹೈಕಮಾಂಡ್ ತಲೆ ಇಲ್ವಾ? ಹೈಕಮಾಂಡ್ ಕೂಡ ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ನುಚ್ಚು ನೂರಾಯ್ತು. ಈಗ ರಾಹುಲ್ ಗಾಂಧಿಯನ್ನು ತೆಗೆದ್ರ, ಇವರು ಉಪಾಧ್ಯಕ್ಷ ತೆಗೆದ್ರ, ಸೋನಿಯಾ ಗಾಂಧಿ ತೆಗೆಯುವುದಿಲ್ಲ. ಅಂದರೆ ನೀವು ಅದನ್ನು ತಿಳ್ಕೊಳ್ಳಿ. ಒಂದು ವೇಳೆ ನಾನು ಅದನ್ನು ಆಗ ಮೊದಲು ಹೇಳಿದ್ದು ನಿಮಗೆ,
ಈಗ ಆಗಿರೋ ಡ್ಯಾಮೇಜ್ ಅಂತ ಹೇಳೋದಿದೆಯಲ್ಲ ಅದು ಬಹಳ ದೊಡ್ಡ ಡ್ಯಾಮೇಜ್. ಆದರೆ ಬೆಂಗಳೂರು ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳೋದು ಮತ್ತಿನ ಪ್ರಶ್ನೆ ಆಯ್ತಲ್ಲ. ಒಂದು ವೇಳೆ ಆಯಿತು, ನೀವು ಹೇಳಿದಾಗೆ ಒಂದು ವೇಳೆ BBMPಯಲ್ಲಿ ಹಿನ್ನಡೆ ಆಯಿತು ಅಂತೇಳಿ ಇವರು ಅಧಿಕಾರಿ ಕೆಳಗಿಳಿಸ್ತಾರೆ ಅಂತೇಳಿ ಆದರೆ ಅದಕ್ಕಿಂತ ದೊಡ್ಡ ಮೂರ್ಖತನದ ನಿರ್ಧಾರ ನನ್ನ ಮಟ್ಟಿಗೆ ಬೇರೆ ಆಗುದಿಲ್ಲ ಸರ್. ಈಗ ಒಟ್ಟಾಗಿರುವಂತ ಶಕ್ತಿಗಳು ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸುವಷ್ಟು ಪವರ್ಫುಲ್ ಇದೆಯಾ? ಅಲ್ಲ, ರಾಜಕೀಯವಾಗಿ ಒಂದು ಹೇಳ್ತೀನಿ ಹೇಳಿ, ಇಂದಿರಾ ಗಾಂಧಿಯವರು ಮಾಡಿದ ತಪ್ಪನ್ನೇ ಬಹುಶಃ ಈ ಸಲ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತದೆ ನಾನಂತ ಅಂದ್ಕೊಳ್ಳೋದಿಲ್ಲ. ಯಾಕೆಂತ ಹೇಳಿದ್ರೆ ದೇವರಾಜ್ ಅರಸು ಅವರನ್ನು ಕೆಳಗಿಳಿಸೋದು ದೊಡ್ಡ ತಪ್ಪೇ ಮತ್ತೆ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕದ ಅಸ್ತಿತ್ವ ಬರಲಿಕ್ಕೆ ಕಾರಣ ಆಯಿತು. ಇದನ್ನು ನೀವು ಒಪ್ಕೊಳ್ಳಿ. ಈಗ ದೇವಸ್ಥಾನ ಹೋದ್ರು ಮತ್ತೆ ಗುಂಡೂರಾವ್ ಬಂದರು, ಅದು ಪರಿಣಾಮ ಏನು? ಇದೇ ಪರಿಣಾಮ ಆಗುವಂಥದ್ದು. ಹಾಗಾಗಿ ಹೈಕಮಾಂಡ್ ಸ್ವಲ್ಪ ತಲೆ ಉಪಯೋಗಿಸಿದರೆ ಇಂಥ ಹೇಳಿಕೆ ಮಾತು, ಕೆಲವೆಲ್ಲ ಒಳಗಿನ ಪಿತೂರಿ, ಇವುಗಳನ್ನು ಕಾಂಗ್ರೆಸ್ಸಲ್ಲಿ ದೊಡ್ಡ ಸಮಸ್ಯೆ ಇರುವುದೇ ಪಿತೂರಿಗಳು. ಅಲ್ಲ, ಒಂದು ನಿಮಿಷ ಹೇಳ್ತೇನೆ. ಒಂದು ದೊಡ್ಡ ಪಿತೂರಿ ಕಾಂಗ್ರೆಸ್ಸಲ್ಲಿ ನಿಭಾಯಿಸ್ಲಿಕ್ಕೆ ಇರುವಂಥದ್ದೇ ನಾಯಕರುಗಳಿಗೆ ಈ ಪಿತೂರಿಗಳು. ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ನೋಡಿ, ಅವರೆಲ್ಲ ಪಿತೂರಿ. ನೀವು ನಿನ್ನೆ ದೇವರಾಜಸ್ಸು ಪ್ರಶಸ್ತಿ ಕೊಟ್ಟರು, ಯಾರಿಗೆ ಕೊಟ್ಟರು? ಜಾಲಪ್ಪ. ಜಾಲಪ್ಪ ಈ ರಾಜ್ಯದ ಒಬ್ಬ ಒಳ್ಳೆಯ ನಾಯಕ. ಆದರೆ ಅವರು ಕೂಡ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಇತ್ತು. ಆದರೆ ಅವರನ್ನು ಬೇರೆ ಬೇರೆ ಪ್ರಕರಣಕ್ಕೆ ಸಿಲುಕಿಸಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ. ನೀವು ಇದನ್ನೆಲ್ಲ, ಇದು ರಾಜಕೀಯದ ಇತಿಹಾಸ ಕೇಳಿದ್ರುಂಟಲ್ಲ ತುಂಬ ರೋಚಕ. ಹಾಗಾಗಿ ಇದು ಕೂಡ ಹಾಗೆ ಇದೆಲ್ಲ ಕೂಡ ಷಡ್ಯಂತ್ರಗಳಲ್ಲಿ ಇದು ಒಂದು ಯಂತ್ರ. ಹಾಗಾಗಿ ನೀವೇನು ಇದು ಮಾಡ್ರಿ. ಯಾಕೆಂದ್ರೆ ನನಗೇನು ಸಿದ್ದರಾಮಯ್ಯನ ವಕಾಲತ್ತು ಮಾಡಿ ನನಗೇನು ನಾಳೆ ಏನು ಮಂತ್ರಿ ಆಗ್ಲಿಕ್ಕಿಲ್ಲ, ಇದಾಗ್ಲಿಕ್ಕಿಲ್ಲ. ನಾನು ಹೇಳ್ತೇನೆ, ನನಗೆ ಇದ್ದದನ್ನು ನಾನು ಹೇಳೋದು ಅಷ್ಟೇ. ಏನ್ ಅನ್ಸುತ್ತೆ ಸರ್, BBMP ಚುನಾವಣೆಯಲ್ಲಿ ಹಿನ್ನಡೆ ಆದ್ರೆ ಕಾಂಗ್ರೆಸ್ಸಿಗೆ CM ಅವರು ಸಿದ್ದರಾಮಯ್ಯ ಅವರು ಉಳಿತಾರೆ ಅಂತ ಅನ್ಸತ್ತಾ, ಕುರ್ಚಿ ಅಲಗಾಡತ್ತೆ ಅಂತ ಅನ್ಸತ್ತಾ? ಇಲ್ಲ, CM ಅವರು ಏನು ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ಪಕ್ಷ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಯಾರೇ ಮುಖಂಡರು ಅವರ ಕಾರ್ಯಕರ್ತರು ಅಥವಾ ಅವರ ಬೆಂಬಲಿಗರ ಮಧ್ಯದಲ್ಲಿ ಇರ್ತವರು. ಅವರವರ ಬೆಂಬಲಿಗರು ಎಲ್ರಿಗೂ ಅವರವರೇ ನಮ್ಮ ಮುಖಂಡರೇ ಮುಖ್ಯಮಂತ್ರಿ ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತೇಳಿ ಅನೇಕ 3 ವರ್ಷ 2.5 ವರ್ಷದ ಅವಧಿಯಲ್ಲಿ ಅನೇಕ ಜನ MLA ಅವರಿಗೆ ಮಿನಿಸ್ಟರ್ ಮಾಡಬೇಕಂತ ಕೂಗು ಡೆಲ್ಲಿಯವರೆಗೆ ಹೋದಂಥ ಕಾರಣಗಳು ಬರ್ತದೆ. ಅದು ಎಲ್ಲ ಪಕ್ಷದಲ್ಲಿ ಎಲ್ಲ ರಾಜಕೀಯ ವ್ಯವಸ್ಥೆ. ಆದರೆ ಮತ್ತು ಅಂತ ಹೇಳಿದ್ರೆ ಖರ್ಗೆ ಅವರು ಎಲ್ರಿಗಂತೂ ಹಿರಿಯವರು. ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರಿಂದ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲದ್ರೆ SM ಕೃಷ್ಣ ಅವರು, ಧರ್ಮಸಿಂಗ್ ಆದವರು, ಬಾಕಿ ಉಳಿದವರಂತಾರೆ ಖರ್ಗೆ ಅವರು ಅದಕ್ಕಿಂತಲೂ ಉನ್ನತ ಮಟ್ಟದ ಸ್ಥಾನ ಅಂತ ನಾನು ಎಣಿಸ್ತೇನೆ. ನಮ್ಮ ರಾಷ್ಟ್ರದ, ನಮ್ಮ ದೇಶದ ಪ್ರತಿಪಕ್ಷದ ಸ್ಥಾನದಲ್ಲಿದ್ದಾರೆ ಅವರೀಗ. ಸೋನಿಯಾ ಗಾಂಧಿ ಅಧಿಕೃತ ಪ್ರತಿಪಕ್ಷ ಅಲ್ಲ, ಇನ್ನು ಕೂಡ ಆ ಸ್ಥಾನ ಸಿಗಲಿಲ್ಲ. ಅಲ್ಲ, ಕಾಂಗ್ರೆಸ್ ನಾಯಕರು. ನಾನು ಹೇಳುದು ಕಾಂಗ್ರೆಸ್. ಈಗ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಆದರೆ ಇನ್ನೊಂದು ಮುಖ ಅಂತ ಹೇಳಿದ್ರೆ ನಮ್ಮ ಲೋಕಸಭೆಯಲ್ಲಿ ಅದರ ನಾಯಕತ್ವವನ್ನು ಖರ್ಗೆ ಅವರು ಮಾಡಿದ್ದಾರೆ. ಅದೇನು ಸಣ್ಣ ಹುದ್ದೆ ಅಲ್ಲ. ನನ್ನ ವೈಯಕ್ತಿಕವಾಗಿ ಹೇಳುವುದಂದ್ರೆ ಆ ಸ್ಥಾನದವರೆಗೆ ಅವರು ಮುಟ್ಟಿದ್ದಾರೆ. ಅವರಿಗೆ CM ಆಗಲಿಕ್ಕೆ ಎಲ್ಲ ಅರ್ಹತೆಗಳು ಇರಬಹುದು. ಅಂದ್ರೆ ಎಲ್ಲಾ ಮುಖಂಡರನ್ನು ಒಮ್ಮೆಲೆ CM ಮಾಡಲಿಕ್ಕೆ ಆಗುವುದಿಲ್ಲ. ಎಸ್ ಮಾರ್ಲ ಅವರೇ, ಧನ್ಯವಾದಗಳು ಡಿಸ್ಕಷನ್ ಭಾಗವಹಿಸಕ್ಕೆ. ಸರ್, ತಮಗೂ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ